ನಮಸ್ಕಾರ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ದೇರ್ಲಕಟ್ಟೆಯ ಯನಪೋಯ ಡೆಂಟಲ್ ಕಾಲೇಜಿನಲ್ಲಿ ಇಂದು ನಾವಿದ್ದೇವೆ. ತಜ್ಞ ವೈದ್ಯರಲ್ಲಿ ಹಲ್ಲಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇಂದು ನಾವು ದೇರ್ಲಕಟ್ಟೆ ಯನಪೋಯ ಡೆಂಟಲ್ ಕಾಲೇಜಿನ ಆರ್ಥೋಡೆಂಟಿಕ್ಸ್ ಪ್ರೊಫೆಸರ್ ಆದ ಡಾಕ್ಟರ್ ಸುಬ್ರಹ್ಮಣ್ಯ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಹಾಗಾದರೆ ವಕ್ರದಂತ ಎಂದರೇನು ಸರ್? ವಕ್ರದಂತ ಅನ್ನೋದಕ್ಕಿಂತ ಮೊದಲು ನಾವು ಈ ನಾರ್ಮಲಿ ಬಾಯಿ ಆರೋಗ್ಯದ ಬಗ್ಗೆ ಮಾತಾಡಬೇಕಾಗ್ತದೆ. ಎಲ್ಲದಕ್ಕಿಂತ ಮೊದಲು ನಾನೊಂದು ನಿಮಗೆ ನನ್ನ ಹಿರಿಯರು ನಮ್ಮೊಂದಿಗೆ ಏನು ಹೇಳಿದ್ದಾರೆ ಮೊದಲು ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ನಮ್ಮ ಆರೋಗ್ಯವಾದ ದೇಹ, ಒಂದು ದಷ್ಟಪುಷ್ಟವಾದ ಆರೋಗ್ಯವಾದ ದೇಹ ಅಂದರೆ ಅದೊಂಥರ ಗಟ್ಟಿಯಾದ ಕಲ್ಲಿನ ಕೋಟೆ ಇದ್ದಂತೆ ಅಂತಾರೆ. ಆ ಕಲ್ಲಿನ ಕೋಟೆಗೆ ಈ ಒಳ್ಳೆಯ ಆರೋಗ್ಯವಾದ ಹಲ್ಲುಗಳು ಒಂದು ದಷ್ಟಪುಷ್ಟವಾದ ಸೈನಿಕರಿದ್ದಂತೆ. ಈ ಮಾತನ್ನು ಅವರು ಯಾಕೆ ಹೇಳಿದ್ದಾರೆ ಅಂದರೆ, ಒಂದು ಎದುರಾಳಿಗಳು ಬಂದಾಗ ಆ ಎದುರಾಳಿಗಳ ಜೊತೆ ಹೋರಾಡಿ ಯಾವ ಥರ ತಮ್ಮ ಕೋಟೆಯನ್ನು ಭದ್ರವಾಗಿ ಕಾಪಾಡಿಕೊಳ್ಬೇಕು, ಅದೇ ರೀತಿಯ ಒಂದು ಕೆಲಸವನ್ನು ನಮ್ಮ ಈ ದಷ್ಟಪುಷ್ಟದ ಹಲ್ಲುಗಳು ಒಂದು ಆರೋಗ್ಯಕ್ಕೆ ನಾವು ಸೇವಿಸಬಹುದಾದಂಥ ಆಹಾರವನ್ನು ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿ ತಿಂದು ಅದನ್ನು ಪುಡಿ ಮಾಡಿ ನಮ್ಮ ದೇಹಕ್ಕೆ ಕೊಟ್ಟರೆ ನಮ್ಮ ಜೀರ್ಣಕ್ರಿಯೆ ಸುಲಭ ಆಗ್ತದೋ, ಅದಕ್ಕೋಸ್ಕರ ಹಲ್ಲು ಎಷ್ಟು ಮುಖ್ಯವಾಗಿರ್ತದೋ ಆ ಒಂದು ಕಾಂಟೆಕ್ಸ್ಟಲ್ಲಿ ನಮ್ಮ ಗುರು ಹಿರಿಯರು ಈ ಬಗ್ಗೆ ಈ ಮಾತನ್ನು ಉಲ್ಲೇಖಿಸುತ್ತಾರೆ. ಇದಕ್ಕೆ ನೀವು ಕೇಳಿದ ಕ್ವಶನಿಗೆ ಬರುವುದಾದರೆ ವಕ್ರದಂತ ಅಂದರೆ ಏನಂತ. ವಕ್ರದಂತ ಅಂದರೆ ಒಂದು ದೇವರು ಮನುಷ್ಯನನ್ನು ಸೃಷ್ಟಿಸಬೇಕಾದರೆ ಅವನಿಗೆ ಒಂದು ಸರಿಯಾದ ಆರೋಗ್ಯ, ಸರಿಯಾದ ಮುಖ, ಆ ಮುಖಕ್ಕೆ ತಕ್ಕಾಗಿರುವ ದಂತಪಂಕ್ತಿಗಳನ್ನು ಕೊಟ್ಟಿರ್ತಾನೆ. ನಾರ್ಮಲಿ ಆ ದಂತಪಂಕ್ತಿಗಳು ನೇರವಾಗಿ ಸರಿಯಾಗಿ ಇದ್ದರೆ ಅದು ನೋಡಲಿಕ್ಕೆ ಚೆಂದ. ಅದೇ ದಂತಪಂಕ್ತಿಗಳು ವಾರೆ ಕೋರೆ ಮೇಲೆ ಕೆಳಗೆ ಅಡ್ಡ ದಿಡ್ಡ ವಕ್ರವಾಗಿ ಇರುವುದಕ್ಕೆ ವಕ್ರದಂತ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಇದಕ್ಕೆ ನಾವು ಆರ್ಥೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಈ ವಕ್ರದಂತ ವಿಭಾಗವು ಸಾಧಾರಣ ನಾವು ಈ ವೈದ್ಯಕೀಯ ವಿಭಾಗದಲ್ಲಿ ಇದು ಯಾವಾಗಿದೆ ಅಂತ ಮಾತಾಡಿದರೆ ಸಾಧಾರಣ 17ನೇ ಶತಮಾನದಿಂದ ಇದೆ. ಇದು ನಮ್ಮ ಇಡೀ ವೈದ್ಯಕೀಯ ಶತಮಾನದಲ್ಲಿ ನಾವು ಸರ್ಜರಿ ಆರ್ಯಭಟರ ಬಗ್ಗೆ ನಾವು ಏನು ತಿಳ್ಕೊಳ್ತೀವಿ ಅದು ತುಂಬ ಹಳೆಯ ಇತಿಹಾಸದಿಂದ ನಾವು ತಿಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದರೆ ನಮ್ಮ ವಕ್ರದಂತ ಅನ್ನೋದು ಸಾಧಾರಣ ಅದನ್ನು ಬಿಟ್ಟರೆ ಎರಡನೇದು ನಮ್ಮ ವಕ್ರದಂತ ಚಿಕಿತ್ಸಾ ವಿಭಾಗ ಕಂಡು ಬರ್ತದೆ. ಯಾಕಂದರೆ ನಮ್ಗೆ ಅಷ್ಟು ಹಿಸ್ಟ್ರಿ ಇದೆ. 17th ಸೆಂಚುರಿ ಅಂದರೆ ಸಾಧಾರಣ 17 ಶತಮಾನದಿಂದ ಇದ್ರ ಬಗ್ಗೆ ಭಾಳ ಒಂದು ರಿಸರ್ಚ್ಗಳು, ಇದ್ರ ಬಗ್ಗೆ ಒಂದು ವಿಧಾನಗಳು ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಮ್ಮ ಆವಾಗಿನ ನಾರ್ಮಲ್ ಕಿಂಗ್ಸ್ಲೆ ಅಂತ ನಾವೇನು ಹೇಳ್ತೇವೆ ಅವ್ರನ್ನ ನಾವು ಈ ವಕ್ರದಂಥ ಚಿಕಿತ್ಸೆಗೆ ಪಿತಾಮಹ ಅಂತ ಕರಿಬೋದು. ಫಾದರ್ ಆಫ್ ಆರ್ಥೋಡಾಂಟಿಕ್ಸ್ ಅಂತ ನಾವು ಹೇಳ್ತೇವೆ. ಈ ವಕ್ರದಂಥ ಚಿಕಿತ್ಸೆಗೆ ಪಿತಾಮಹ ಅಂತ ನಾವು ಹೇಳ್ತೇವೆ. ಅವರು ಅವಾಗಿಂದ ಬಂದಿದ್ದು. ಅಲ್ಲಿಂದ ಇದು ಬೆಳ್ಕೊಂಡು ಬಂದು ಅಲ್ಲಿಂದ 900ನೇ ಇಸ್ವಿಗೆ ಅಂದರೆ 1901-2 ಟೈಮಲ್ಲಿ ನಮಗೆ ಆ್ಯಂಗಲ್ ಅಂತ ಒಬ್ಬರು, ಎಡ್ವರ್ಡ್ ಆ್ಯಂಗಲ್ ಅಂತ ಒಬ್ಬರು ಇರ್ತಾರೆ. ಆ ಮಹಾತ್ಮ ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಾರೆ, ತುಂಬ ಒಂದು ಡಿವೈಸ್ಗಳನ್ನು ಕಂಡುಹಿಡಿತಾರೆ. ಈ ವಕ್ರದಂತೆ ಇರುವ ಹಲ್ಲುಗಳನ್ನು ಯಾವ ಥರ ಸರಿ ಮಾಡ್ಬೋದು ಅಂತ ಕಂಡುಹಿಡಿತಾರೆ. ಹಾಗೆ ಕ್ರಮೇಣವಾಗಿ ಇದು ಮುಂದುವರಿತಾ ಬರ್ತದೆ. ಮುಂದುವರಿತಾ ಬಂದು 1960 ಹಾಗೂ 70 ಅಥವಾ 1955ರಿಂದ 75 ಮಧ್ಯ ನಾವು ಈ ಫ್ಯಾಂಟಾಸ್ಟಿಕ್ ಪೀರಿಯಡ್ ಆಫ್ ಆರ್ಥೋಡಾಂಟಿಕ್ಸ್ ಅಂತ ಹೇಳ್ತೇವೆ. ಈ ವಕ್ರದಂಥ ವಿಭಾಗಕ್ಕೆ ಬಹಳ ಒಂದು ಒಳ್ಳೆಯ ಸುದಿನಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕಂದರೆ ನೀವು 55ಕ್ಕಿಂತ ಮೊದಲು ತಗೊಳ್ಳೋದಾದರೆ ಆವಾಗ ಟೆಕ್ನಾಲಜಿ ಇರಲಿಲ್ಲ. ಭಾಳ ಕ್ರೂಯಲ್ ಮೆಥಡಲ್ಲಿ ಟ್ರೀಟ್ ಮಾಡ್ತಿದ್ರು. ಒಂದು ಸ್ವಲ್ಪ ನೀವು ಇವಾಗಲೂ ನೀವು ಸಾಧಾರಣ ರೋಡ್ ಸೈಡಲ್ಲಿ ಹೈದರಾಬಾದ್ ಅಥವಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ರೋಡ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಈ ರೋಡ್ ಸೈಡಲ್ಲಿ ಕೂತು ಒಂದು ಕಲ್ಲು ತೊಗೊಂಡು ಹಲ್ಲನ್ನು ಹೊಡೆದು ಟ್ರೀಟ್ಮೆಂಟ್ ಮಾಡುವಂಥ ಜನರನ್ನು ನೀವು ನೋಡಿರ್ಬೋದು. ಅಂಥ ಆ ಒಂದು ದಿನಗಳನ್ನು ಸಹ ನಮ್ಮ ಈ ಡಿಪಾರ್ಟ್ಮೆಂಟ್ಗಳು ನೋಡಿದೆ. ಅಲ್ಲಿಂದ ಇವತ್ತು ಸೂಪರ್ಫಿಷಿಯಲ್ ಆಗಿ ಅದನ್ನು ಯಾವ ಥರ ಅದು ಮಾರ್ಪಟ್ಟು ಇವತ್ತಿನ ಒಂದು ಸುದಿನಕ್ಕೆ ಬಂದಿದೆ ಅಂದರೆ ಡಿಜಿಟಲ್ ಎರ ಅನ್ನೋ ಸಹ ಈ ಒಂದು ವಕ್ರದಂಥ ಚಿಕಿತ್ಸೆಗೆ ಸಹ ಜೋಡ್ಕೊಂಡಿದೆ. ಇದು ಅಲ್ಲಿಂದ ಶುರುವಾಗಿ ನಾನು ಅಲ್ಲಿಂದ ಹೇಳಿದಾಗೆ 75ರ ನಂತರ ಕಾಲಕ್ರಮೇಣವಾಗಿ ಈ ಡಿಪಾರ್ಟ್ಮೆಂಟ್ ತುಂಬ ಗ್ರಾಮೀಣ ಭಾಗದಲ್ಲೂ ಸಹ ಹರಡಲಿಕ್ಕೆ ಸ್ಟಾರ್ಟ್ ಆಯಿತು. ಮೊದಲು ಇದು ಓನ್ಲಿ ಸಿಟಿ ಲೆವೆಲಿಗೆ ರಿಸ್ಟ್ರಿಕ್ಟ್ ಆಗಿತ್ತು. ಇದ್ರ ಬಗ್ಗೆ ಜನರಿಗೆ ಅಷ್ಟು ಅರಿವು ಇರಲಿಲ್ಲ. ಈಗ ಜನರು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗೋದು.
ಆಫ್ ಲೈಟ್ 2005 ಅಂದರೆ 2005-10 ನಂತರ ಯಾವಾಗ ಈ ಸೋಷಿಯಲ್ ಮೀಡಿಯಾ ಎರ ಜಾಸ್ತಿ ಆಯಿತು, ಆವಾಗ ಈ ವಕ್ರದಂಥ ಚಿಕಿತ್ಸೆದ ಬಗ್ಗೆ ಜನರಿಗೆ ಅರಿವು ಕೂಡ ಭಾಳ ವೇಗವಾಗಿ ಕಾಡ್ಗಿಚ್ಚಿನ ಥರ ಹರಡ್ತು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ಥರ ಈ ವಕ್ರದಂಥ ಚಿಕಿತ್ಸೆ ವಿಭಾಗ ಅಂದರೆ ಏನು ಅಂತ ಜನರಿಗೆ ಮನವರಿಕೆ ಆಯಿತು. ಸೊ ನಾರ್ಮಲಿ ಇನ್ ಅ ಶಾರ್ಟ್ ನಾವು ವಕ್ರದಂತ ಅಂದರೆ ಏರುಪೇರು ಇರುವ ಹಲ್ಲುಗಳು ಅದನ್ನು ಸರಿ ಮಾಡುವ ಒಂದು ಡಿಪಾರ್ಟ್ಮೆಂಟ್, ಅದಕ್ಕೆ ನಾವು ವಕ್ರದಂತ ಚಿಕಿತ್ಸೆ ಅಂತ ಹೇಳ್ತೀವಿ. ಈಗ ಸರ್ ನೀವು ಹೇಳಿದ್ರಿ ಮಾನವನ ದೇಹ ಕೋಟೆ ಇದ್ದಂತೆ ಹೌದು, ನಮ್ಮ ಹಲ್ಲುಗಳು ಸೈನಿಕರಿದ್ದಂತೆ ಅಂತ. ಎಸ್. ಹಾಗಾಗಿ ನಾನೀಗ ಕೇಳುವುದೇನಂದ್ರೆ ಸರ್, ಈಗ ಚಿಕ್ಕ ಮಗುವಿಗೆ ಹಲ್ಲು ಈಗ ತಾನೇ ಬರ್ತಾ ಇರ್ತದೆ, ಕರೆಕ್ಟ್, ಅವರಲ್ಲಿ ಸಹ ನಾವು ವಕ್ರದಂತವನ್ನು ಕಾಣ್ಬೋದಾ? ಎಸ್, ಭಾಳ ಒಳ್ಳೆ ಕ್ವಶನ್ ನೀವು ಕೇಳಿದಿರಿ. ನೋಡಿ, ಚಿಕ್ಕ ಮಕ್ಕಳು ಬೆಳೆಯುವಾಗ ಅವರು ಮೂಳೆಗಳು, ನಾವು ಈಗ ಒಂದು ಹಳ್ಳಿಯ ಭಾಷೆಯಲ್ಲಿ ಹೇಳಿದ, ಹಳ್ಳಿಯ ಪರಿಮಿತಿ ಭಾಷೆಯಲ್ಲಿ ಮಾತಾಡೋದು, ಮೂಳೆಗಳು ಒಂಥರ ಬೆಣ್ಣೆ ಥರ ಇರ್ತದೆ. ಅದಕ್ಕೆ ನೀವು ಯಾವ ಥರ ನೀವು ಪ್ರೆಷರ್ ಕೊಡ್ತೀರೋ ಆ ಥರ ಮೋಲ್ಡ್ ಆಗ್ತದೆ. ಸೊ ಚಿಕ್ಕ ಮಕ್ಕಳಿರುವಾಗ ನೀವು ಈಗ ಮಕ್ಕಳಿಗೆ ದವಡೆ ಬೆಳೆಯುವುದಿಲ್ಲ, ಮೇಲಿನ ದವಡೆ ಜಾಸ್ತಿ ಬೆಳೀತದೆ ಅಥವಾ ಕೆಳಗಿನ ದವಡೆ ಜಾಸ್ತಿ ಬೆಳೆಯುವುದಿಲ್ಲ ಅಥವಾ ಉಲ್ಟಾ ಏನಾದ್ರು ಇದ್ದರೆ ನೀವು ವಕ್ರದಂತ ಚಿಕಿತ್ಸರ ಡಾಕ್ಟರ್ ಹತ್ರ, ನೀವು ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಬಂದರೆ ಅವರು ಅದನ್ನು ಸರಿಯಾದ ಸಮಯದಲ್ಲೇ ಡಯಾಗ್ನೋಸಿಸ್ ಮಾಡಿದರೆ ಮುಂದೆ ಆಗುವಂಥ ಅನಾಹುತ ಅಂದರೆ, ಫಾರ್ ಎಕ್ಸಾಂಪಲ್, ಈ ದವಡೆ ಬೆಳೆಯುವುದೇ ಇಲ್ಲ, ಈ ದವಡೆ ತುಂಬ ಮುಂದೆ ಬೆಳೀತದೆ. ಆವಾಗ ಅವನು ಒಂದು ವೇಳೆ ಅವನ ಅಡಲ್ಟ್ಹುಡ್ ಅಂದರೆ ಅವನು ಪ್ರಾಯಕ್ಕೆ ಬಂದ ನಂತರ ಸರಿ ಮಾಡಬೇಕಾದ್ರೆ ಅವನಿಗೆ ಅದನ್ನು ಆಪ್ರೇಷನ್ ಎಲ್ಲ ಮಾಡಬೇಕು. ಅದನ್ನು ತಪ್ಪಿಸ್ಬೋದು. ನಾವು ಹೇಗೆ ತಪ್ಪಿಸ್ಬೋದು? ಅವ್ನು ಚಿಕ್ಕ ಪ್ರಾಯದಲ್ಲಿ ಕರೆಕ್ಟ್ ಸರಿಯಾದ ಸಮಯದಲ್ಲಿ ಅವನ ತಂದೆ ತಾಯಿಗಳು ನಮ್ಮ ಹತ್ರ ಕರ್ಕೊಂಡು ಬಂದರೆ ನಾವು ಅವನಿಗೆ ಅದಕ್ಕೆ ಬೇಕಾಗಿರೋ ಅಪ್ಲಯನ್ಸನ್ನೆಲ್ಲ ಕೊಡ್ತೇವೆ. ಅದು ಹೇಗೆ ಹಾಕುವುದಂತ ಅವನಿಗೆ ಹೇಳಿಕೊಡ್ತೇವೆ. ಸೊ ಇದು ಅವನ ಬೆಳವಣಿಗೆ ದೇಹದಲ್ಲಿ ಏನಾಗಿರ್ತದಲ್ಲ, ಆ ಬೆಳವಣಿಗೆಯನ್ನು ಇದು ಉಪಯೋಗಿಸ್ಕೊಳ್ತದೆ, ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೊಂಡು ಈ ಜಾದಲ್ಲಿ ವ್ಯತ್ಯಾಸ ಅಂದರೆ ನಮ್ಮ ದವಡೆಯಲ್ಲಿ ಏನು ವ್ಯತ್ಯಾಸ ಇದೆ ಅದನ್ನು ಸರಿ ಮಾಡ್ತದೆ. ಅದನ್ನು ಸಹ ನಾವು ವಕ್ರದಂಥ ಚಿಕಿತ್ಸೆಯ ಡಾಕ್ಟ್ರೇ ಡಿಸೈನ್ ಮಾಡ್ತಾರೆ, ಅದನ್ನು ಸಹ ಅವರೇ ಪ್ಲ್ಯಾನ್ ಮಾಡ್ತಾರೆ. ಸೊ ಆದ್ದರಿಂದ ಚಿಕ್ಕ ಮಕ್ಕಳು ಸಹ ಇದು ಭಾಳ ಇಂಪಾರ್ಟೆಂಟ್. ಇನ್ನು ಹಲ್ಲಿನ ವಿಷಯ ಬರೋದಾದರೆ, ಹಲ್ಲು ಹಾಲುಗಳಿರ್ತವೆ. ಹಾಲುಗಳು ಬಿದ್ದೋಗೋ ಟೈಮಿನವರೆಗೆ ನಾವು ಕಾಯ್ತಾ ಇರ್ಬೋದು. ಇವಾಗಲೂ ನಮಗೆ ಕಂಟೆಂಪ್ರರಿ ಡಿಪಾರ್ಟ್ಮೆಂಟ್ ಇನ್ನೊಂದಿದೆ, ಮಕ್ಕಳ ಚಿಕಿತ್ಸಾ ವಿಭಾಗ, ಅಲ್ಲಿ ಅವರು ಹೇಳ್ತಾರೆ ಹಾಲುಗಳು ಇಂಪಾರ್ಟೆಂಟು. ಅದು ಸಹ ಎಷ್ಟು ಹೊತ್ತವರೆಗೆ ಇರಬೇಕು ಅಷ್ಟವರೆಗೆ ಅದು ಬಾಯಲ್ಲಿ ಇರಬೇಕು, ಅದನ್ನು ಬೇಗ ತೆಗಿಬಾರದು ಅಂತ ಅವ್ರು ಹೇಳ್ತಾರೆ. ಹೌದು, ಯಾಕೆ ಹೇಳ್ತಾರೆ ಅಂದರೆ, ಆ ಒಂದು ಹಾಲುಗಳು ನಮಗೆ ಮುಂದೆ ಬರೋ ದೊಡ್ಡ ಹಲ್ಲಿಗೆ ಒಂದು ದಾರಿದೀಪ ಇದ್ದಂತೆ. ಅದು ದಾರಿ ತೋರಿಸ್ತದೆ ಹೇಗೆ ಹುಟ್ಟಬೇಕಂತ. ನೀವು ಅದನ್ನು ಬೇಗ ತೆಗೆದ್ರೆ ಆ ಹುಟ್ಟುವ ಹಲ್ಲಿಗೆ ದಾರಿ ಗೊತ್ತಾಗೋದಿಲ್ಲ, ಹಿಂದೆ ಮುಂದೆ ಅಡ್ಡ ದಿಡ್ಡಿ ಎಲ್ಲ ಹುಟ್ಟಬಹುದು. ಅದರಿಂದ ಚಿಕ್ಕ ಮಕ್ಕಳಿರುವಾಗ ನಾವು ಚಿಕ್ಕ ಮಕ್ಕಳ ಆರೋಗ್ಯ ಸಹ ನಾವು ಭಾಳ ಚೆನ್ನಾಗಿ ಗಮನಿಸಬೇಕಾಗ್ತದೆ. ಆಮೇಲೆ ಆ ಹಲ್ಲುಗಳು ಒಂದು ವೇಳೆ ಬಿದ್ದು ಹೋಗಿ ಅಥವಾ ಬೇಗ ಬಿದ್ದು ಹೋಗಿ ಅಥವಾ ಲೇಟ್ ಬಿದ್ದು ಹೋಗೋದ್ರಿಂದ ಹಲ್ಲುಗಳು ಹಿಂದೆ ಮುಂದೆ ಹುಟ್ಟುತ್ತವೆ. ಆವಾಗ ಆಗುವ ಏನು ನಾವು ರೋಗ ಅಂತ ಹೇಳ್ತೀವಿ, ವಕ್ರದಂಥ ರೋಗ ಅಂದರೆ ಒಂದು ಹಲ್ಲುಗಳು ಹಿಂದೆ ಮುಂದೆ ಹುಟ್ಟೋದನ್ನ, ಆ ಒಂದು ಪರಿಮಿತಿಯ ಲಕ್ಷಣ ಕಂಡು ಬಂದಲ್ಲಿ ನಮ್ಮ ತಂದೆ ತಾಯಿಗಳು ಅವ್ರನ್ನ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ, ಆರ್ಥೋಡಾಂಟಿಸ್ಟ್ ಕರ್ಕೊಂಡು ಬರ್ತಾರೆ. ನಾವು ಅದನ್ನ ಸರಿಯಾಗಿ ಗಮನಿಸಿ ಅದಕ್ಕೆ ಏನು ಮಾಡಬೇಕು, ಎಷ್ಟು ಹಲ್ಲು ತೆಗಿಬೇಕು, ಯಾವ ಥರ ಮಾಡಬೇಕು, ಈ ಟ್ರೀಟ್ಮೆಂಟ್ ಎಷ್ಟು ದೂರ ಹೋಗ್ತದೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ತಂದೆ ತಾಯಿಗಳಿಗೆ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. 1.5-2 ವರ್ಷದಲ್ಲಿ ಮುಗಿಸ್ತೇವೆ. ಒಳ್ಳೆಯ ರೀತಿಯ ರಿಸಲ್ಟ್ಸ್ ಅಂತ ಬರ್ತದೆ ಅದರಿಂದ. ಥ್ಯಾಂಕ್ ಯು ಡಾಕ್ಟರ್. ಹಾಗಾದರೆ ನಾನು ಈಗ ಇದರಲ್ಲಿ ಡಾಕ್ಟರ್ಗಳ ಪಾತ್ರ ಏನು ಹಾಗೂ ರೋಗಿಗಳ ಸಮತೋಲನ ಹೇಗೆ ಆಗ್ತದೆ ಅಂತ ತಿಳ್ಕೊಳ್ಬೋದಾ? ನೋಡಿ, ಈಗ ಡಾಕ್ಟರ್ಗಳ ಪಾತ್ರ ಏನು ಅಂದರೆ, ಇವತ್ತಿನ ತುಂಬ ಸ್ಟಡೀಸ್ಗಳು, ಈಗ ಕೆಲವರು ಮೊದಲಿನ ಒಂದು ಜನ್ರೇಷನ್ ಅವರಿಗೆ ಹಲ್ಲಲ್ಲ, ತೊಂದರೆ ಇಲ್ಲ, ಒಂದು ಬಿದ್ದೋದ್ರೆ ಇರ್ತದೆ, ಅದರಲ್ಲಿ ಏನಾದ್ರು ಏನು ಗೊತ್ತಾಗೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಮೊದಲಿತ್ತು. ಬಟ್ ಈಗ ಕಾಲಕ್ರಮೇಣ ಏನಾಗಿದೆ, ವಿಜ್ಞಾನ ಮುಂದುವರೆದಾಗೆ ನಮ್ಮ ದೇಹದಲ್ಲಿ ಆಗುವ ಏರುಪೇರುಗಳಿಗೂ ಹಾಗೂ ಹಲ್ಲಿನ ಆರೋಗ್ಯಕ್ಕೂ ಒಂದಕ್ಕೊಂದು ಲಿಂಕ್ ಇದೆ ಅಂತ ಈಗ ಭಾಳ ಸ್ಟಡೀಸಲ್ಲಿ, ಮೊದಲು ಗೊತ್ತಿತ್ತು ಸ್ಟಡೀಸಲ್ಲಿ, ಬಟ್ ಈಗ ಅಂತೂ ಅದ್ರ ಬಗ್ಗೆ ಭಾಳ ರಿಸರ್ಚ್ಗಳಾಯಿತು, ಭಾಳ ಒಂದು ಸ್ಟಡೀಸ್ ಅದ್ರ ಬಗ್ಗೆ ಮಾಡಿದರು. ಫಾರ್ ಎಕ್ಸಾಂಪಲ್, ನೀವು ಕೇಳಿರ್ಬೋದು ವಕ್ರದಂತ ಚಿಕಿತ್ಸೆಯಿಂದ ಏನಾಗ್ಬೋದು ನೋಡಿ. ವಕ್ರದಂತ ಚಿಕಿತ್ಸೆಯಿಂದ ಒಂದು ಹಲ್ಲು ಹಿಂದೆ ಮುಂದೆ ಇದೆ. ಒಂದು ಹಲ್ಲು ಹಿಂದೆ ಮುಂದೆ ಇದ್ದಾಗ ನಾವು ತಿನ್ನುವ ಆಹಾರ ಪದಾರ್ಥಗಳು ಆ ಹಲ್ಲಿನ ಸುತ್ತ ಕೂತ್ಕೊಳ್ತವೆ. ಕೂತಾಗ ಬ್ರಷ್ ಯಾವ ಹಲ್ಲು ಒಳಗಡೆ ಹಿಂದಕ್ಕೆ ಕೂತಿರ್ತದೆ, ನಮ್ಮ ಬ್ರಷ್ ಅಲ್ಲಿಗೆ ನೀಟುವುದಿಲ್ಲ. ನಾವು ಕ್ಲೀನ್ ಮಾಡುವಾಗ ಕ್ರಮೇಣವಾಗಿ ಆ ಹಲ್ಲಿನ ಸುತ್ತ ಇರುವ ಆಹಾರ ಪದಾರ್ಥಗಳು ಒಂದು ಕೀಡ ಥರ ಆಗಿ ಡೆವಲಪ್ ಆಗ್ತದೆ. ಅದು ನಮಗೆ ಬ್ಯಾಕ್ಟೀರಿಯಾ ಡೆವಲಪ್ ಮಾಡ್ತದೆ ಸುತ್ತ. ಆ ಬ್ಯಾಕ್ಟೀರಿಯಾ ಬ್ಲಡ್ಡಿನ ಜೊತೆ ಮಿಕ್ಸ್ ಆಗಿ, ನೀವು ನಂಬುವುದಿಲ್ಲ, ಅದು ನಮಗೆ ಆ ಹೃದಯದ ಕಾಯಿಲೆ ಕೊಡುವ ಸಾಧ್ಯತೆ ಕೂಡ ಇರ್ತದೆ. ಅದಕ್ಕೆ ನಾವು ಎಂಡೋಕಾರ್ಟೈಟಿಸ್ ಅಂತ ಹೇಳ್ತೇವೆ.
ಅಂದರೆ ಅದರಿಂದ ಏನಾಗ್ತದಂದರೆ ಈ ಬ್ಲಡ್ಡಿನಲ್ಲಿ ಈ ಒಂದು ಇನ್ಫೆಕ್ಷನ್ ಮಿಕ್ಸ್ ಆಗಿ ಫ್ಲೋ ಆಗೋದ್ರಿಂದ ಮುಂದೆ ಹೃದಯದ ಕಾಯಿಲೆ ಸುತ್ತ ಬರಲಿಕ್ಕೆ ಚಾನ್ಸಸ್ ಇರ್ತವೆ. ಸೊ ಇದು ಸ್ವತಃ ನಾವು ಹಲ್ಲಿನ ಆರೋಗ್ಯ ಯಾಕೆ ಮೇಂಟೈನ್ ಮಾಡಬೇಕಂತ ನಮಗೊಂದು ಹೇಳ್ತೇವೆ. ಅದು ಮಾತ್ರ ಅಲ್ಲ, ಈಗ ನಾವು ಒಂದು ಮನುಷ್ಯನಿಗೆ ಹಲ್ಲು ಸರಿ ಇರುವುದಿಲ್ಲ, ಅವನ ಆರೋಗ್ಯದಲ್ಲಿ ಬಹಳ ಚೆನ್ನಾಗಿರ್ತಾನೆ, ಅವನು ನಿಮಗೆ ಬೇರೆ ಅವನ ಪರ್ಸನಾಲಿಟಿ ಎಲ್ಲ ಒಳ್ಳೆ ಇರ್ತದೆ, ಬಟ್ ಅವನು ಮಾತಾಡಲಿಕ್ಕೆ ಹಿಂಜರಿತಾನೆ. ಅವನಿಗೆ ನನ್ನಲ್ಲಿ ಏನೋ ಕೊರತೆ ಇದೆ, ನಾನು ಮಾತಾಡಿದರೆ ನನ್ನನ್ನು 4 ಜನ ನೋಡ್ತಾರೆ, ಹೀಯಾಳಿಸ್ತಾರೆ ಅನ್ನೋ ಒಂದು ಮನೋಭಾವನೆ ಅವನ ಹತ್ರ ಬರ್ತದೆ. ಅವನು ಮೆಂಟಲಿ ಸಪ್ರೆಸ್ ಆಗ್ತಾನೆ, ಅವನು ಡಿಪ್ರೆಷನ್ಗೆ ಹೋಗ್ತಾನೆ. ಈ ಡಿಪ್ರೆಷನ್ ಸಹ ಕ್ಯಾನ್ ಲೀಡ್ ಟು ವೇರಿಯೇಬಲ್ ಹಾರ್ಟ್ ರೇಟ್. ಈಗ ಇದು ಕೂಡ ಸ್ಟಡೀಸ್ ನಡೀತಾ ಇದೆ. ಅದಲ್ಲದೆ ಹಲ್ಲು ಹಿಂದೆ ಮುಂದೆ ಇರೋದ್ರಿಂದ, ಒಂದಕ್ಕೊಂದು ಸರಿ ತಾಗದೇ ಇರೋದ್ರಿಂದ, ಅಡ್ಡದಿಡ್ಡಿ ತಾಗೋದ್ರಿಂದ ಈ ಮಸಲ್ಸ್ ಏನಾಗ್ತದೆ ಅದು ಕೂಡ ಬೇರೆ ರೀತಿಯಲ್ಲಿ ಸ್ಟ್ರೆಚ್ ಆಗಿ ಬ್ಯಾಲೆನ್ಸ್ ಆಗಿ ಕ್ಲೋಸ್ ಆಗದೆ ನಿಮಗೆ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಮಾಡ್ಯುಲೇಷನ್ ಅಂತ ನಾವು ಹೇಳ್ತೇವೆ. ಆ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವ್ ಮಾಡ್ಯುಲೇಷನ್ ನಾವು ಏನು ಫೇಶಿಯಲಲ್ಲಿ ಇದು ಮಾಡ್ತೇವೋ ಅದು ಕೂಡ ಹಾರ್ಟಲ್ಲಿ ಕೂಡ ಅದೇ ಇರ್ತದೆ. ಸೊ ಇದು ಕೂಡ ಒಂದಕ್ಕೊಂದು ರಿಲೇಟೆಡ್ ಆಗಿ ಇರ್ತದೆ. ಸೊ ನೀವು ಮಾಲೋಕ್ಲೂಷನ್ ನೀವು ಬರೀ ಅಲ್ಲಿಗೆ ಮಾತ್ರ ಸಾಧ್ಯ ಇಲ್ಲ. ಬ್ರಕ್ಸಿಸಮ್ ಅಂತ ಹೇಳ್ತೇವೆ ನಾವು, ಅಂದರೆ ರಾತ್ರಿ ಮಲಗಿದ್ದಾಗ ಹಲ್ಲನ್ನು ಕೊರೆಯೋದು. ನೀವು ಕೆಲವರು ದೊಡ್ಡವ್ರು ಹೇಳ್ತೇವೆ ಅವ್ನು ರಾತ್ರಿ ಮಲಗಿದಾಗ ಭಾಳ ಶಬ್ದ ಮಾಡ್ತಾರೆ ಮಾರೆ ಅಂತ. ಇದು ಸಹ ಒನ್ ಆಫ್ ದ ರೀಸನ್. ಇದು ಸಹ ನಿಮ್ಮ ಹಾರ್ಟಿನ ಆರೋಗ್ಯಕ್ಕೂ ಅಥವಾ ಹೃದಯದ ಆರೋಗ್ಯಕ್ಕೂ ಇದಕ್ಕೂ ಒಂದಕ್ಕೊಂದು ಲಿಂಕ್ ಇದೆ. ಸೊ ನಾವು ವೈದ್ಯರ, ನಮ್ಮ ದಂತ ವೈದ್ಯರ ಅಥವಾ ವಕ್ರದಂತ ಚಿಕಿತ್ಸೆಯ ರೋಲ್ ಏನಂತ ನೀವು ಕೇಳಿದಾಗೆ, ಈ ಒಂದು ಏನು ಲಕ್ಷಣಗಳು ಆ ರೋಗಿಯಲ್ಲಿ ಕಂಡು ಬರ್ತದೆ ಅದನ್ನು ಆದಷ್ಟು ಬೇಗ ಕಂಡು ಹಿಡಿದು ಅವನಿಗೆ ಅದರ ಬಗ್ಗೆ ಅರಿವು ಮೂಡಿಸಿಕೊಟ್ಟು ಅದನ್ನು ಸರಿ ಮಾಡಿದಲ್ಲಿ ಮುಂದೆ ಆಗುವಂಥ ಬೇಡದಿರುವಂಥ ಅನಾಹುತಗಳನ್ನು ನಾವು ಇದರಲ್ಲಿ ತುಂಬ ತಪ್ಪಿಸ್ಬೋದು. ಯಾಕಂದರೆ ಹಲ್ಲುಗಳು ಸಹ ಆರೋಗ್ಯದ ಒಂದು ಭಾಗವೇ. ಹಾಗಾಗಿ ಹೌದು ಸರ್, ಹಲ್ಲುಗಳು ನಮ್ಮ ಆರೋಗ್ಯದ ಭಾಗ ಅಂತ ನೀವು ಹೇಳಿದ್ರಿ. ಹಾಗಾದರೆ ಈ ವಕ್ರದಂತ ವಿಭಾಗವನ್ನು ನಾವು ಹೇಗೆ ಕಲಿಬೋದು? ಇದರ ಎಜುಕೇಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಎಸ್, ನೋಡಿ, ಯಾವುದೇ ಮಗು ತನ್ನ 10th ಸ್ಟ್ಯಾಂಡರ್ಡ್ ಆದ ನಂತರ ಅವನು ಫಸ್ಟ್ PUCಗೆ ಅಥವಾ ಒಂದು ನಮ್ಮ ಪದವಿ ಪೂರ್ವ ಶಿಕ್ಷಣಕ್ಕೆ, ಅಂದರೆ ಈಗ ಕರ್ನಾಟಕ ಸರ್ಕಾರ ಪದವಿ ಪೂರ್ವ ಶಿಕ್ಷಣಕ್ಕೆ ಅವನು ಬರ್ತಾನೆ. ಅಲ್ಲಿ 2 ವರ್ಷ ಕೋರ್ಸ್ ಇರ್ತದೆ. ಅದರಲ್ಲಿ ಅವನು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ PCMB ಅಂತ ಇರ್ತದೆ. ಅದನ್ನು ತಗೊಂಡು ಆ ಒಂದು ಕೋರ್ಸ್ ಅವನು ಮುಗಿಸಿದ ನಂತರ ಈಗ ನೀಟ್ ಅಂತ ಬಂದಿದೆ. ಆ ನೀಟ್ ಎಕ್ಸಾಮ್ ಬರೆದು ಅದ್ರ ಬಂದಿರೋ ರ್ಯಾಂಕಿನ ಅನುಕೂಲ ಅವನಿಗೆ ಕಾಲೇಜಲ್ಲಿ ಸೀಟ್ ಅಲೌಟ್ ಆಗ್ತದೆ. ಅವನು ಯಾವ ಕಾಲೇಜಲ್ಲಿ ಅವನು ಸೀಟ್ ಅಲೌಟ್ ಆಗ್ತದೆ ಅವನಿಗೆ ಅಲ್ಲಿ ಬಂದು ಜಾಯ್ನ್ ಆಗ್ತದೆ. ಈಗ ಡೆಂಟಿಸ್ಟಿಗೆ ಡೆಂಟಲ್ ಏನಪ್ಪ ಇದೆ ಅಥವಾ ಸುತ್ತಮುತ್ತ ತುಂಬ ಕಾಲೇಜಿಗೆ ಅವನು ಬಂದು ಜಾಯ್ನ್ ಆಗ್ತಾನೆ. ಇಲ್ಲಿಂದ ಅವನು ಜರ್ನಿ ಸ್ಟಾರ್ಟ್ ಆಗ್ತದೆ. ಇದು ಫಸ್ಟ್ 5 ವರ್ಷ ನಾವು UG ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತೇವೆ, BDS ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಅಂತೇವೆ, ಅದು ಮಾಡ್ತಾನೆ. ಇದರ ನಂತರ ಅವನಿಗೆ PG ಮಾಡಬೇಕಂದ್ರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ನಮ್ಮ ಹತ್ರ 7-8 ಸಬ್ಜೆಕ್ಟ್ ಇದೆ. ಮತ್ತು ಅವನಿಗೆ ಯಾವ್ದು ಬೇಕಾದರೆ ಒಂದು ಕ್ಯಾಂಡಿಡೇಟಿಗೆ ಅವನು ಅಥವಾ ಅವಳಿಗೆ ಯಾವ್ದು ಬೇಕಾದ್ರೂ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬೋದು. ವಕ್ರದಂತ ಚಿಕಿತ್ಸೆ ಕೂಡ ಅದರಲ್ಲೂ ಒಂದು ವಿಭಾಗ. ಸೊ ಅವನು BDS ಮುಗಿಸಿ ಅದಕ್ಕೆ ಜಾಯ್ನ್ ಆಗೋದು. ಪುನಃ ಅದು 3 ವರ್ಷ ಸೂಪರ್ ಸ್ಪೆಷಲೈಸೇಷನ್ ಅಂತ ನಾವು ಹೇಳ್ತೇವೆ. ಅದನ್ನು ಮುಗಿಸಿದ ನಂತರ ಅವನು ಫುಲ್ಲಿ ಫ್ಲೆಜ್ ಆರ್ಥೋಡಾಂಟಿಸ್ಟ್ ಆಗ್ತಾನೆ ಅಥವಾ ವಕ್ರದಂತ ಚಿಕಿತ್ಸಾ ತಜ್ಞ ಆಗ್ತಾನೆ. ಓಕೆ ಸರ್, ಈಗ ನಾವು ಈ ಚಿಕಿತ್ಸೆ ಪಡೆಯೋದ್ರಿಂದ ನಮಗಾಗುವ ಪ್ರಯೋಜನಗಳೇನು ಸರ್? ಎಸ್, ನಾನು ಈವಾಗಲೇ ನಿಮ್ಗೆ ಹೇಳಿದೆ. ಇದರಲ್ಲಿ ನೋಡಿ, ನಮ್ಮ ಹಲ್ಲುಗಳು ಬರೀ ಬೇರೆ ಒಂದು ಭಾಗ ಅಲ್ಲ, ಇದು ಆರೋಗ್ಯದ ಒಂದು ಭಾಗ. ಇದಕ್ಕೂ ನಮ್ಮ ನಾರ್ಮಲ್ ಮನುಷ್ಯನ ಆರೋಗ್ಯಕ್ಕೂ ಲಿಂಕ್ ಇದೆ ಅಂತ. ಅದೇ ಥರ ನೋಡಿ, ನಾವು ಒಬ್ಬನ್ನ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ನಾವು ಬರೀ ಅವನ ಆರೋಗ್ಯ ಅಥವಾ ಅವನ ಹಲ್ಲುಗಳ ಸುಂದರತೆಯನ್ನು ಮಾತ್ರ ಕಾಪಾಡೋದಿಲ್ಲ, ನಾವು ಅವನ ಪರ್ಸ್ನಾಲಿಟಿ ಕೂಡ ಡೆವಲಪ್ ಮಾಡ್ತೇವೆ. ಅವನ ಆ್ಯಟಿಟ್ಯೂಡ್ ಟುವರ್ಡ್ಸ್ ದಿ ಸೊಸೈಟಿ ಅಲ್ಲ, ಅದು ಚೇಂಜ್ ಆಗ್ತದೆ. ಅವನು ಮೊದಲಿದ್ದಾಗ ಒಂದು ಮುಂಬಲ್ಲು ಉಬ್ಬಲ್ಲಿ ಆಚೆ ತಿರುಗುವಾಗ ಒಬ್ರನ್ನೊಬ್ಬರು ನೋಡದೆ ಅಡ್ಡಾಗಿ ತಿರುಗೋದು, ನನಗೆ ಯಾರೋ 4 ಜನ ತಮಾಷೆ ಮಾಡ್ತಾರೆ ಅನ್ನೋ ಒಂದು ಮನೋಭಾವದಲ್ಲಿರೋದು, ಅದರಿಂದ ಅವನು ಹೊರಗೆ ಬರ್ತಾನೆ. ಒಂದು ಟ್ರೀಟ್ಮೆಂಟ್ ಆದಾಗ ಅವನ ಎಂಟೈರ್ ಪರ್ಸ್ನಾಲಿಟಿ ಚೇಂಜ್ ಆಗ್ತದೆ. ಅವನ ಒಂದು ಆ್ಯಟಿಟ್ಯೂಡ್, ಅವನ ಸೊಸೈಟಿನ, ಒಂದು ಸಮಾಜವನ್ನು ಹೇಗೆ ಎದುರಿಸಬೇಕು ಅದ್ರ ಬಗ್ಗೆ ಅವನಿಗೊಂದು ಹುಮ್ಮಸ್ಸು ಬರ್ತದೆ. ನಾನೀಗ ಸರಿ ಆಯ್ತು, 4 ಜನರ ಜೊತೆ ಒಳ್ಳೆ ಬೆರಿತಾನೆ. ಅವನ ಹತ್ರ ತುಂಬ ಟ್ಯಾಲೆಂಟ್ ಇರ್ಬೋದು, ಒಳ್ಳೆಯ ಲಕ್ಷಣಗಳಿರ್ಬೋದು, ಬಟ್ ಇದರಿಂದ ಅವ್ನು ಹಿಂದುಳಿತಾನೆ. ಸೊ ಈ ಟ್ರೀಟ್ಮೆಂಟ್ಗಳು ಮಾಡಿಸೋದ್ರಿಂದ ಇದು ಬರೀ ಆರೋಗ್ಯ ಮಾತ್ರ ಅಲ್ಲ, ಅವನ ಎಂಟೈರ್ ಪರ್ಸ್ನಾಲಿಟಿ ಸಹ ಬೂಸ್ಟ್ ಆಗ್ತದೆ ಅಂತ ನಾನು ಇದರಿಂದ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಹಲ್ಲುಗಳು ನಮ್ಮ ದೇಹದ ಮುಖ್ಯ ಪಾತ್ರ ಅಂತ ಹೇಳಿದ್ರಿ. ಹಾಗಾದರೆ ನಾವು ಹೇಗೆಲ್ಲ ಚಿಕಿತ್ಸೆ ಪಡ್ಕೊಳ್ಬೋದು ಸರ್? ನೋಡಿ, ಈಗ ಯಾವುದೇ ರೀತಿಯ ಒಂದು ಹಲ್ಲು ನಿಮಗೆ ಹಿಂದೆ ಮುಂದೆ ಇದೆ ಅಥವಾ ನೀವು ಯಾವುದೋ ಒಂದು ದಂತ ಚಿಕಿತ್ಸಾ ಕ್ಲಿನಿಕ್ಕಿಗೆ ಹೋಗ್ತೀರಿ. ಆ ಕ್ಲಿನಿಕಲ್ಲಿ ನಾರ್ಮಲ್ ಡಾಕ್ಟ್ರು ನಿಮ್ಮನ್ನು ಸ್ಕ್ರೀನ್ ಮಾಡ್ತಾರೆ.
ಅವ್ರು ಸ್ಕ್ರೀನ್ ಮಾಡಿ ನಿಮ್ಗೆ ಹೇಳ್ತಾರೆ, ನೋಡಪ್ಪ ಇದು ಈ ಥರ ಇದೆ, ನಿನ್ನ ಹಲ್ಲಿನ ಈ ಸಮಸ್ಯೆ ಇದೆ, ಇದು ಹಿಂದೆ ಮುಂದೆ ಇದೆ, ಇದನ್ನು ಸರಿ ಮಾಡಬೇಕಾದ್ರೆ ಇದಕ್ಕೆ ನಾರ್ಮಲ್ ಆಗಿ ಕ್ಲಿಪ್ ಟ್ರೀಟ್ಮೆಂಟ್ ಅಂತಾರೆ, ಅಂದರೆ ಅದೇ ವಕ್ರದಂಥ ಚಿಕಿತ್ಸೆ ಅಂತ ಹೇಳ್ತಾರೆ. ಇದಕ್ಕೆ ಸ್ಪೆಷಲಿಸ್ಟನ್ನು ಕರೀತಾರೆ. ಅವರು ಕರೆದು ಸ್ಪೆಷಲಿಸ್ಟ್ ಅವ್ರು ಬಂದು ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಪ್ಲ್ಯಾನಿಂಗ್ ಎಲ್ಲ ಮಾಡಿ ನಿಮಗೆ ಇದನ್ನ ಯಾವ ಥರ ಟ್ರೀಟ್ಮೆಂಟ್ ಮಾಡೋದು ಅಂತ ಹೇಳ್ತಾರೆ. ಇದರಲ್ಲಿ ತುಂಬ ವಿಧಾನ ಇದೆ. ಮೆಟಲ್ ಬ್ರೇಸಸ್ ಅಂತಾರೆ, ಅಂದರೆ ಒಂದು ಬಾಯಿಗೆ ನಾವು ಬಟನ್ಸ್ ಥರ ಹಾಕ್ತೇವೆ ಎಲ್ಲದಕ್ಕೆ, ಅದಕ್ಕೆ ಬ್ರೇಸಸ್ ಅಂತೇವೆ ಇಂಗ್ಲೀಷಲ್ಲಿ. ನಾವು ನಮ್ಮ ವಕ್ರದಂಶ ಆರ್ಥೋಡಾಂಟಿಕ್ಸ್ ಟರ್ಮ್ಸಲ್ಲಿ ಬ್ರ್ಯಾಕೆಟ್ಸ್ ಅಂತೇವೆ. ಈಗ ಏನು ಬಂದಿದೆ ಅಂದರೆ, ಈಗ ವಿಜ್ಞಾನ ಮುಂದುವರೆದಾಗೂ ಇದರಲ್ಲಿ ಎಲೈನರ್ ಅಂತ ಬಂದಿದೆ. ಈಗ ಎಲೈನರ್ ಅಂದರೆ ಒಂದು ಶೀಟ್ ಥರ. ಆ ಶೀಟಲ್ಲಿ ನಿಮ್ಗೆ ಏನಂದರೆ ಜಸ್ಟ್ ಹಾಕೋದು, ಈ ಬಾಕ್ಸರ್ಸ್ ಎಲ್ಲ ಹಾಕಿರ್ತಾರೆ, ನೀವು ನೋಡಿರ್ಬೋದು ಕೆಲವು ಸಲ ಹಲ್ಲಿಗೆಲ್ಲ ಪೆಟ್ಟು ಬರ್ತದೆ ಅಂತ ಒಂದು ಶೀಟ್ ಕೊಡ್ತೇವೆ ನಾವು ಈಗ ಡಾಕ್ಟರ್ಸ್. ಇದನ್ನು ಏನಂದರೆ ನಾವು ಕಂಪ್ಯೂಟರ್ ಟೆಕ್ನಾಲಜಿಯಿಂದ ಇದನ್ನು ನಾವು ಪ್ಲ್ಯಾನ್ ಮಾಡ್ತೇವೆ. ಫಸ್ಟ್ ನಿಮ್ಮ ಮಾಲಕ್ಯುಲೇಷನ್ ಏನು, ನಿಮ್ಮ ಹಲ್ಲು ಏನು, ಯಾವ ಥರ ಇದೆ ಅಂತ ಫುಲ್ ನಾವು ಸ್ಕ್ಯಾನ್ ಮಾಡ್ತೇವೆ. ಸ್ಕ್ಯಾನ್ ಮಾಡಿ ಆ ಇಮೇಜನ್ನು ಕಂಪ್ಯೂಟ್ರಿಗೆ ಕಳಿಸ್ತೇವೆ. ಕಂಪ್ಯೂಟರ್ ಅದನ್ನು ಲ್ಯಾಬಿಗೆ ಕಳಿಸ್ತೇವೆ. ಲ್ಯಾಬಲ್ಲಿ ಅದನ್ನ ಡೈಕೋರ್ ಫೈಲ್ಸ್ ಅಂತ ಮಾಡ್ತಾರೆ. ಆ ಫೈಲ್ಸ್ ಮಾಡಿ ಆ ಲ್ಯಾಬಲ್ಲಿ ಕಂಪ್ಯೂಟ್ರಲ್ಲೇ ಅದನ್ನು ಟ್ರೀಟ್ಮೆಂಟ್ ಯಾವ ಥರ ಮಾಡ್ಬೋದು ಅಂತ ಕಂಪ್ಯೂಟರ್ ಒಂದು ಪ್ಲ್ಯಾನ್ ಕೊಡ್ತದೆ. ಅಥವಾ ನಾವು ಕಂಪ್ಯೂಟ್ರಲ್ಲಿ ಕೂತ್ಕೊಂಡ್ರೆ ಅದನ್ನ ತಜ್ಞರು, ಆ ಇಂಜಿನಿಯರ್ಸು, ತಜ್ಞರು ಮತ್ತು ಆರ್ಥೋನಾಟಿಸ್ಟ್ 3 ಜನ ಕೂತ್ಕೊಂಡು ಅದನ್ನ ಡಿಸೈನ್ ಮಾಡ್ತಾರೆ. ಓಕೆ, ಈ ಥರ ಮಾಡ್ಬೋದು ಅಂತ. ಮುಂದೆ ಈ ಹಲ್ಲುಗಳು 1 ವರ್ಷ ಅಥವಾ 2 ವರ್ಷ ಬಿಟ್ಟು ಯಾವ ಥರ ಆಗ್ಬೋದು, ಯಾವ ಥರ ಆಗಬೇಕು ಲೇಔಟನ್ನು ಅವ್ರು ಇವಾಗಲೇ ಪ್ಲ್ಯಾನ್ ಮಾಡ್ತಾರೆ ಇವತ್ತು ಕೂತ್ಕೊಂಡು. ಹಾಗೆ ಇಲ್ಲಿಂದ ಅಲ್ಲಿಗೆ ಮುಟ್ಲಿಕ್ಕೆ ನಾನು ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಹಲ್ಲನ್ನು ಎಷ್ಟು ಮುಂದೆ ಮಾಡಬೇಕು, ಯಾವ ಹಲ್ಲನ್ನು ಹಿಂದೆ ಮಾಡಬೇಕು, ಎಷ್ಟು ಅಗಲ ಮಾಡಬೇಕು, ಉದ್ದ ಎಲ್ಲ ಅಳತೆ ಮಾಡಿಕೊಂಡು ಅದರ ಪ್ರಕಾರ ಪ್ಲ್ಯಾನ್ ಮಾಡಿ ಆ ಟ್ರೇನ ಡಿಸೈನ್ ಮಾಡ್ತಾರೆ. 15 ದಿನಕ್ಕೆ ಒಂದ್ಸಲ ಟ್ರೇ ಚೇಂಜ್ ಮಾಡಲಿಕ್ಕೆ. ಇದು ಈಗ ಒಂದು ನ್ಯೂಯರ್ ಕಾನ್ಸೆಪ್ಟ್ ಬಂದಿದೆ, ಅಲೈನರ್ ಅಂತ. ಭಾಳ ಇದನ್ನು ಅಮೇರಿಕದಲ್ಲಿ ಮೊದಲು ಇದ್ರ ಬಗ್ಗೆ ಭಾಳ ವಿಶ್ಲೇಷಣೆ ಎಲ್ಲ ಆಯಿತು, ಅವರು ಅದನ್ನು ಉಪಯೋಗಿಸಿದ್ರು. ಇವಾಗ ಇದು ಮಾರ್ಕೆಟಲ್ಲಿ ತುಂಬ ನಡೀತಾ ಇದೆ. ಬಟ್ ಎಲೈನರ್ ಆಗಲಿ ಅಥವಾ ಬ್ರ್ಯಾಕೆಟ್ಸ್ ಆಗಲಿ ನಮ್ಮ ಹಲ್ಲಿಗೆ ಏನು ಗೊತ್ತಾಗೋದಿಲ್ಲ. ಹಲ್ಲಿಗೆ ನೀವು ಎಲೈನರ್ ಹಾಕಿದಿರೋ ಬ್ರ್ಯಾಕೆಟ್ಸ್ ಹಾಕಿದ್ರೋ ಗೊತ್ತಾಗೋದಿಲ್ಲ. ಹಲ್ಲಿಗೆ ಅಂತೂ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಮಾಡಬೇಕು, ಚಿಕಿತ್ಸೆ ಕೊಡಬೇಕು ನೀವು ಯಾವುದೇ ವಿಧಾನದಲ್ಲಿ ಹೋಗಿ. ಸೊ ನಿಮಗೆ ಅದಕ್ಕೆ ವಕ್ರದಂಥ ಚಿಕಿತ್ಸಾ ತಜ್ಞರ ಹತ್ರ ನೀವು ಮಾಡಿಸ್ಕೊಂಡ್ರೆ ನಿಮಗೆ ಆರೋಗ್ಯ. ಯಾಕಂದರೆ ಹಲ್ಲಂದ್ರೆ ಬರೀ ಹಲ್ಲು ಮಾತ್ರ ಅಲ್ಲ, ಈ ಹಲ್ಲು ಅನ್ನೋದು ನಮಗೆ ಮುಖದ ಎಲ್ಲ ಮಸಲ್ಸಿಗೆ ಅಟ್ಯಾಚ್ ಆಗಿರ್ತದೆ. ಮುಖದಲ್ಲಿರುವ ಒಂದೇ ಒಂದು ಜಾಯಿಂಟ್ ಅಂದರೆ ನಮ್ಮ TMJ ಜಾಯಿಂಟ್ ಅಂತ, ನಾವು ಬಾಯಿಯ ಜಾಯಿಂಟ್ ನಾವು ಮೇಲೆ ಕೆಳಗೆ ಮಾಡುವಾಗ ಕಿವಿಯ ಸಂದಿನಲ್ಲಿ ನೀವು ಕೈ ಇಟ್ಟರೆ ನಿಮಗೆ ಗೊತ್ತಾಗ್ತದೆ ಹೇಗೆ ಮಾಡಿ ಒಂದು ಮೂವ್ ಆಗ್ತದೆ ಆ ಜಾಯಿಂಟ್. ಅದರ ಆರೋಗ್ಯ ಕೂಡ ಈ ಹಲ್ಲಿನ ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ಇರ್ತದೆ. ಯಾವುದೇ ರೀತಿಯ 19-20 का ಫರಕ್ ಅಂತ ಯಾವುದೇ ರೀತಿಯ ಸ್ವಲ್ಪ ವ್ಯತ್ಯಾಸ ಆದರೂ ನಾಳೆ ನಿಮಗೆ 10 ವರ್ಷ ನಂತರ ಈ ಜಾಯಿಂಟಿಗೆ ಸತ ಪ್ರಾಬ್ಲಮ್ ಬರೋ ಚಾನ್ಸ್ ಇರ್ತದೆ. ಆದ್ದರಿಂದ ನೀವು ಸೂಕ್ತವಾದ ವಕ್ರದಂಥ ಚಿಕಿತ್ಸಾ ಡಾಕ್ಟರ್ ಹತ್ರ, ತಜ್ಞರ ಹತ್ರ ಹೋಗಿ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಎಸ್ ಸರ್, ನೀವು ಹೇಳಿದ್ರಿ ಈಗ ಟ್ರೀಟ್ಮೆಂಟ್ ಬಗ್ಗೆ, ಕ್ಲಿಪ್ ಸಿಸ್ಟಮ್ ಅಂತ ಹೇಳಿದ್ರಿ. ಹೌದು. ಹೌ ಲಾಂಗ್ ಇಟ್ ವಿಲ್ ಟೇಕ್ ಸರ್? ಇದು ಎಷ್ಟು ವರ್ಷ ತಗೊಳ್ತದೆ? ಗುಡ್. ಇದು ನೋಡಿ, ನಾರ್ಮಲಿ ನಾವು 1.5 ಇಂದ 2 ವರ್ಷ ಅಂತ ನಾವು ಹೇಳ್ತೇವೆ. ಬಟ್ ಇಟ್ ನೀಡ್ ನಾಟ್ ಬಿ ಟ್ರೂ. ಸಮ್ ಟೈಮ್ ಏನಾಗ್ತದೆ ಅಂದರೆ ಇಟ್ ಡಿಪೆಂಡ್ ಆನ್ ದ ಪರ್ಸನ್. ಈಗ ಒಬ್ಬನಿಗೆ ಅವನ ಮೂಳೆ ಯಾವ ಥರ ಇದೆ, ಅವನ ಮೂಳೆಯ ವಿನ್ಯಾಸ ದೇವರು ಅವನಿಗೆ ಯಾವ ಥರ ಕೊಟ್ಟಿದ್ದಾನೆ, ನಾವು ಬೋನ್ ಟರ್ನ್ ಓವರ್ ರೇಟ್ ಅಂತೇವೆ, ಅಥವಾ ಅವನಿಗೆ ಏನಾದರೂ ಬೇರೆ ಸಮಸ್ಯೆ ಇದೆಯಾ, ಅಥವಾ ಅವ್ನು ಡಯಾಬಿಟಿಸಾ, ಅಥವಾ ಅವ್ನು ಬೇರೆ ಯಾವುದಕ್ಕಾದ್ರು ಮೆಡಿಸಿನ್ ತಗೊಳ್ತಿದ್ದಾನೆ, ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗ್ತದೆ. ಸೊ ನಾರ್ಮಲಿ ಆನ್ ಆನ್ ಎವರೇಜ್ ನಾವು 1.5 ಇಂದ 2 ವರ್ಷ ಅಂತ ಹೇಳ್ತೇವೆ. ಕೆಲವು ಸಲ ಟ್ರೀಟ್ಮೆಂಟ್ ಲಾಂಗ್ ಆದಾಗ ಇದು 3-4 ವರ್ಷ ಸತ್ತು ಹೋಗ್ತದೆ. ಇದಕ್ಕೆ ಏನಂದರೆ ನಾನು ಎಲ್ಲ ಜನರ ಹತ್ರ ಒಂದೇ ಕೇಳ್ಕೊಳ್ಳೋದು ಏನಂದರೆ, ಇದ್ರ ಬಗ್ಗೆ ನಿಮಗೆ ತಾಳ್ಮೆ ಬೇಕು. ಇದು ಒಂದು ರಾತ್ರಿಯಲ್ಲಿ ಆಗೋ ಕೆಲಸ ಅಲ್ಲ. ಇದಕ್ಕೆ ನಾವು ತುಂಬ ನಿಧಾನವಾಗಿ, ಕ್ರಮಬದ್ಧವಾಗಿ ಈ ಟ್ರೀಟ್ಮೆಂಟನ್ನು, ಈ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಸೊ ಆವಾಗ 1.5 ವರ್ಷ 2 ವರ್ಷ ಹೋಗ್ತದೆ. ಬಟ್ ನಾರ್ಮಲಿ ನಾವು ಆನ್ ಆನ್ ಎವರೇಜ್ 2 ವರ್ಷ ಅಂತ ಹೇಳ್ಬೋದು. ಸರ್ ಹೌದು, ಕೆಲವೊಮ್ಮೆ ಮೆಂಟಲಿ ಲೋ ಇರುವ ಪೇಷಂಟ್ಸ್ ಎಲ್ಲ ಬರ್ತಾರೆ ಸರ್ ಹಾಸ್ಪಿಟಲ್ಸ್, ಅವರಿಗೆ ಈ ಟ್ರೀಟ್ಮೆಂಟ್ ಅನ್ನೆಲ್ಲ ಮಾಡ್ತೀರಾ ಸರ್? ಎಸ್. ಈಗ ನೀವು ಮಾನಸಿಕ ಅಸ್ವಸ್ಥತೆ ಅಂದರೆ ಕರೆಕ್ಟ್. ಯಾಕಂದರೆ ಈ ಟ್ರೀಟ್ಮೆಂಟ್ ಮಾಡುವಾಗ ನಮಗೆ 2 ಕೈ ಸೇರಿದರೆ ಚಪ್ಪಾಳೆ. ಇದು ಬರೀ ಡಾಕ್ಟರ್ ಎಫರ್ಟೇ ಸಾಕಾಗೋದಿಲ್ಲ. ಈಗ ನಮ್ಮಲ್ಲಿ ಬರುವ ಪೇಷಂಟ್ಗಳ ಅಥವಾ ರೋಗಿಗಳ ಆ್ಯಟಿಟ್ಯೂಡು ಈ ಟ್ರೀಟ್ಮೆಂಟ್ ಬಗ್ಗೆ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ನಾವೊಂದು ಕಷ್ಟಪಟ್ಟು ಒಂದು ಪ್ಲ್ಯಾನ್ ಮಾಡಿ ಈ ಥರ ಮುಂದೆ ಒಂದು 10 ವರ್ಷ ನಂತರ ಈ ನನ್ನ ಪೇಷಂಟ್ ಯಾವ ಥರ ತೋರಬೇಕು, ಯಾವ ಥರ ಇರಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ನಾವೊಂದು ಟ್ರೀಟ್ಮೆಂಟ್ ಡಿಸೈನ್ ಮಾಡ್ತೇವೆ. ಹಾಗೆ ಬಾಯಿಗೆ ಏನೋ ಒಂದು ನಮಗೆ ಹಾಕಬೇಕು ಅಂಶಗಳನ್ನೆಲ್ಲ ಬಾಯಿಗೆ ಹಚ್ಚಿರ್ತೇವೆ. ಈಗ ಪೇಷಂಟ್ ಆದವನು ಮನೆಗೆ ಹೋಗಿ ಅವನ ಆ್ಯಟಿಟ್ಯೂಡ್ ಸರಿ ಇಲ್ಲದೆ ಅದು ಮುರ್ಕೊಳ್ಳೋದು, ಅಥವಾ ಅದ್ರ ಬಗ್ಗೆ ಕಾಳಜಿ ಇಲ್ಲದೆ ಒಟ್ರಾಸಿ ಮೇಂಟೈನ್ ಮಾಡೋದು, ಆವಾಗಾದರೆ ನಮಗೆ ಕಂಟಿನ್ಯೂಟಿ ಇರಲ್ಲ.
ಅದಕ್ಕೆ ಈ ಮಾನಸಿಕ ಅಸ್ವಸ್ಥ ಪೇಷಂಟಲ್ಲಿ ನೀವೇನು ಹೇಳ್ತೀರಂದರೆ ನಾವು ತುಂಬ ಸೂಕ್ತ ನಿಗ್ರಹಣೆ ಅಂತ ಹೇಳ್ತೇವೆ. ಅಂದರೆ ಯಾರ್ದಾದ್ರು ಒಂದು ಅಬ್ಸರ್ವೇಷನಲ್ಲಿ ಯಾರಾದರೂ ಒಬ್ಬರು ಸೂಕ್ತವಾಗಿ ಜವಾಬ್ದಾರಿ ಇರುವವರು ಅವನ ಜೊತೆ ಬಂದು ಅವನನ್ನು ಮೇಂಟೈನ್ ಮಾಡೋ ಅವ್ರ ಜೊತೆಗೆ ಇದ್ದಾಗ ಈ ಟ್ರೀಟ್ಮೆಂಟ್ ಮಾಡಲು ಸಾಧ್ಯ. ಬಟ್ ತುಂಬ ಗ್ರೇಡ್ ತುಂಬ ಹೈ ಇದ್ದರೆ ಆವಾಗ ಇದು ಸ್ವಲ್ಪ ಕಷ್ಟ ಆಗ್ತದೆ. ಇದರಲ್ಲಿ ಇನ್ನೊಂದು ಬರ್ತದೆ ಪೀಟ್ಸ್ ಅಂತ ಹೇಳ್ತೇವೆ ನಾವು, ಎಪಿಲೆಪ್ಸಿ ಪೇಷಂಟ್. ಅವರಿಗೂ ಹಾಗೆ ಅವ್ರೊಂದು ಸತ ನಾವು ಟ್ರೀಟ್ಮೆಂಟ್ ಮಾಡುವಾಗ ತುಂಬ ಜಾಗ್ರತೆಯಾಗಿ ಮಾಡಬೇಕಾಗ್ತದೆ. ಅವರ ಕೊಯಿಫಿಷಿಯಂಟ್ ಆಫ್ ಡ್ರಗ್ಸ್ ಏನು ತಗೊಳ್ತಾರೆ, ಅವರು ಯಾರು ಅವರಿಗೆ ಡ್ರಗ್ ಕೊಡ್ತಾರೆ ಆ ಡಾಕ್ಟರ್ ಪರ್ಮಿಷನ್, ಅವರ ಒಂದು ಪರ್ಮಿಷನ್ ಮುಖಾಂತರ ಅವರ ನಿಗ್ರಹಣೆಯಲ್ಲಿ ಈ ಟ್ರೀಟ್ಮೆಂಟನ್ನು ನಾವು ಮಾಡಬೇಕಾಗ್ತದೆ. ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಮಾಡ್ತೇವೆ. ಬಟ್ ಎಸ್ ತುಂಬ ಹೈ ಗ್ರೇಡ್ ಇದ್ದಾಗ ನಾವು ಸ್ವಲ್ಪ ಅವಾಯ್ಡ್ ಮಾಡ್ತೇವೆ ಅಂತ. ಹಾಗಾದರೆ ಯಾವುದೆಲ್ಲ ಏಜ್ ಗ್ರೂಪಿಗೆ ಇದನ್ನು ನೀವು ಟ್ರೀಟ್ಮೆಂಟ್ ಮಾಡ್ತೀರಾ ಸರ್? ಎಸ್, ನಾರ್ಮಲಿ ನೋಡಿ, ನಾವು ನಮ್ಮಲ್ಲಿ ಆರ್ಥೋಡಾಂಟಿಕ್ಸ್ ಅನ್ನೋದೇ ನಮ್ಮಲ್ಲಿ 4 ವಿಧ ನಾವು ಹೇಳ್ತೇವೆ. ಇಂಟರ್ಸೆಪ್ಟಿವ್, ಪ್ರಿವೆಂಟಿವ್, ಕರೆಕ್ಟಿವ್ ಅಂತೆಲ್ಲ ನಾವು 3-4 ವಿಧಾನ ಹೇಳ್ತೇವೆ. ಅಂದರೆ ಏನಂದರೆ ಇಂಟರ್ಸೆಪ್ಟಿವ್ ಅಂದರೆ ಇಂಟರ್ಸೆಪ್ಟ್ ಮಾಡೋದು, ಮುಂದೆ ಆಗದಿದ್ದಾಗೆ ತಡೆಯೋದು. ಅದು ಯಾವಾಗ? ಚಿಕ್ಕ ಮಕ್ಕಳಿದ್ದಾಗೆ. ಈಗ ಒಂದು ಮಗು ಅವ್ನು ಕಚ್ಚುವಾಗ ಅಡ್ಡದಿಡ್ಡಿ ಕಚ್ತಾ ಇದ್ದಾನೆ, ಈಗ ನಿಮಗೆ ಗೊತ್ತಾಗ್ತದೆ, ನಿಮಗೆ ಡೌಟ್ ಬರ್ತದೆ. ನೀವು ಅವನನ್ನು ಕರ್ಕೊಂಡು ಡಾಕ್ಟರ್ ಹತ್ರ ಬರ್ತೀರಿ, ಡಾಕ್ಟರ್ ನನ್ನ ಮಗ ಒಂಥರ ಕಚ್ತಾ ಇದ್ದಾನೆ, ಹೀಗೆ ಕಚ್ತಾನೆ ಮುಂದೆ. ಅವಾಗ ನಮಗೆ ಒಂದು ಡಾಕ್ಟರ್ ಆದವರಿಗೆ ಅದ್ರ ಗೊತ್ತಾಗ್ತದೆ, ಓಕೆ ಇವನು ಹೀಗೆ ಬಿಟ್ಟರೆ ಈ ದೌಡೆ ಹೀಗೆ ಕಚ್ಚಿ ಅದು ಹ್ಯಾಬಿಚುವಲ್ ಆಗಿ ಅಲ್ಲೇ ಬಂದು ಸೆಟ್ಲ್ ಆಗ್ತದೆ, ಅವನನ್ನು ಇವಾಗಲೇ ತಡಿಬೇಕಂತ ಅದಕ್ಕೆ ಬೇಕಾಗಿರೋ ಒಂದು ಅಪ್ಲಯನ್ಸ್ ನಾವು ಡಿಸೈನ್ ಮಾಡ್ತೇವೆ. ಡಿಸೈನ್ ಮಾಡಿ ಅವ್ನು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಕಚ್ಚುವಾಗಿ ಮಾಡ್ತೇವೆ. ಅದನ್ನು ಇಂಟರ್ಸೆಪ್ಟ್ ಅಂದರೆ ಮುಂದೆ ಆಗೋದನ್ನು ನಾವು ತಡೆಯೋದು. ಇಂಟರ್ಸೆಪ್ಟ್ ಮಾಡ್ತೇವೆ. ಪ್ರಿವೆಂಟಿವ್ ಅಂದರೆ ಮುಂದೆ ಆಗದಿದ್ದಾಗೆ ಏನು ಆಗಬಾರ್ದು ಆ ಥರ ತಡೆಯೋ ಒಂದು ಟ್ರೀಟ್ಮೆಂಟ್ಸ್ ಅಂತ, ಅದಕ್ಕೆ ಪ್ರಿವೆಂಟಿವ್ ಆರ್ಥೋಡಾಂಟಿಕ್ಸ್ ಅಂತ. ಇನ್ನು ಕರೆಕ್ಟಿವ್ ಅಂದರೆ ಆಲ್ರೆಡಿ ಆಗಿದೆ, ಅದನ್ನು ಕರೆಕ್ಟ್ ಮಾಡಬೇಕು, ಅದಕ್ಕೆ ಕರೆಕ್ಟಿವ್ ಆರ್ಥೋಡಾಂಟಿಕ್ಸ್. ಅಂದರೆ ಈಗ ಒಂದು ಹಲ್ಲು ಆಲ್ರೆಡಿ ಅಡ್ಡದಿಡ್ಡಿ ಹುಟ್ಟಿಯಾಗಿದೆ, ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಅವನು 18-19 ವರ್ಷಕ್ಕೆ ಬಂದುಬಿಟ್ಟಿದ್ದಾನೆ, ಅವನಿಗೆ ನಮ್ಮ ಜೊತೆ ಬಂದಿದ್ದಾನೆ. ಅವನಿಗೆ ನಾವು ಹಲ್ಲು ಯಾವ ಥರ ತೆಗಿಬೇಕು, ಎಲ್ಲಿ ತೆಗಿಬೇಕು, ತೆಗಿಬಾರ್ದ ಅಥವಾ ಎಕ್ಸ್ಪಾಂಡ್ ಮಾಡಬೇಕಾ, ಅದನ್ನೆಲ್ಲ ಅವನಿಗೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ ಸರಿ ಮಾಡ್ತೇವೆ. ಆದ ಮಾಲಕರು ಸರಿ ಮಾಡಿ, ಅದು ಕರೆಕ್ಟಿವ್ ಆರ್ಥೋಡಾಂಟಿಕ್ಸ್ ಅಂತೇವೆ. ಇನ್ನೊಂದು ನಾವು ಸರ್ಜಿಕಲ್ ಆರ್ಥೋಡಾಂಟಿಕ್ಸ್ ಅಂತೇವೆ. ಅಂದರೆ ಅವನು ಬೆಳವಣಿಗೆ ಆಲ್ರೆಡಿ ಆಗಿದೆ, ಅವನಿಗೆ ನಾವು ಆರ್ಥೋಡಾಂಟಿಕ್ಸಲ್ಲೇ ಕೆಲಸಲ್ಲಿ ಸರಿ ಮಾಡಲಿಕ್ಕೆ, ಅವನ ಆಲ್ರೆಡಿ ಉದ್ದ ಬೆಳೆದಾಗಿದೆ, ಅಂಥವ್ರಿಗೆ ನಾವು ಸರ್ಜರಿ ಮಾಡಿ ಸರಿ ಮಾಡಬೇಕಾಗುತ್ತೆ. ಅದಕ್ಕೆ ಸರ್ಜಿಕಲ್ ಆರ್ಥೋಡಾಂಟಿಕ್ಸ್ ಅಂತೇವೆ. ಸೊ ನಾನು ಯಾಕೆ ಇದನ್ನು ಈ ಥರ 4 ರೀತಿಯಲ್ಲಿ ಹೇಳಿದೆ ಅಂದರೆ, ನಿಮ್ಮ ಕ್ವೆಶನ್ ಆಗಿದೆ ಎಲ್ಲಿಂದ ಎಲ್ಲಿವರೆಗಿದೆ ಅಂತ. ನಾರ್ಮಲಿ ನಾವು ಒಂದು 5-6 ವರ್ಷದ ಮಕ್ಕಳಿಂದ ರೀಸೆಂಟ್ ಸ್ಟಡಿ 60 ವರ್ಷದವರೆಗೂ ಮಾಡ್ಬೋದು ಅಂತ ಹೇಳ್ತದೆ. ಸೊ ನಾವು 60 ವರ್ಷದವರೆಗೂ ಮಾಡ್ತೇವೆ. ಅದಕ್ಕೆ ಅಡಲ್ಟ್ ಆರ್ಥೋಡಾಂಟಿಕ್ಸ್ ಅಂತೇವೆ ನಾವು. ಅಂದರೆ ಒಂದು 35ರ ನಂತರ ಬರೋ ಪೇಷಂಟ್ಗಳಿದ್ದಾರಲ್ಲ, ಅವರು ನಾನು ಚಂದ ತೋರಬೇಕು ಅಥವಾ ನಾನೊಂದು ಒಳ್ಳೆ ರೀತಿ ಸ್ಟೈಲ್ ತೋರಬೇಕಂತ ಬರೋದಿಲ್ಲ. ಅವ್ರಿಗೆ ಏನೋ ಒಂದು ಸಮಸ್ಯೆ ಇರ್ತದೆ, ಆ ಸಮಸ್ಯೆಯಿಂದ ಹೊರಬೇಕಾಗ್ತದೆ. ಡಾಕ್ಟ್ರೆ ನಾನು ಕಚ್ಚುವಾಗ ನನಗೆ ಯಾವಾಗಲೂ ನೋವಾಗ್ತದೆ, ಡಾಕ್ಟ್ರೆ ನನಗೆ ಸರಿ ಕಚ್ಚಲಿಕ್ಕಾಗೋದಿಲ್ಲ, ನನಗೆ ತಿನ್ನಲಿಕ್ಕಾಗೋದಿಲ್ಲ ಡಾಕ್ಟ್ರೆ, ನನಗೆ ಮಲಗಿದಾಗ ಇದೆಲ್ಲ ಪೇಯ್ನ್ ಬರ್ತಿದೆ. ನೀವು ನಂಬುದಿಲ್ಲ, ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದೆ ಒಂದು ಕ್ಲಿನಿಕಲ್ಲಿ. ಅವಳು ಸರಿ ಸಾಮಾನ್ಯವಾಗಿ 4-5 ಹಾಸ್ಪಿಟ್ಲ್ ಹೋಗಿದ್ದಾಳೆ. ಅವಳು ಎಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ MRI ಮಾಡಿದ್ದಾಳೆ, ಆ ಸ್ಕ್ಯಾನ್ ಈ ಸ್ಕ್ಯಾನ್ ಎಲ್ಲ ಮಾಡಿದರೂ ಯಾರಿಗೂ ಡಯಾಗ್ನೋಸ್ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಹತ್ರ ಬಂದಾಗ ನಾವು ಕಂಡುಹಿಡಿದ್ವಿ, ಅದು ಆ ಪೇಯ್ನ್ ಅವಳಿಗೆ ಫುಲ್ ಮುಖ ಮಲಗಿದಾಗ ಇದೆಲ್ಲ ನೋವು ಬರೋದು, ಒಂಥರ ಹೆಡ್ಏಕ್ ಬರೋದು, ಕಂಟಿನ್ಯೂಸ್ ಥ್ರೋಬಿಂಗ್ ಪೇಯ್ನ್ ಅಂತೇವೆ. ಅದು ಯಾಕೆ ಬರ್ತದೆ ಅಂತ ನಾವು ಆಮೇಲೆ ನೋಡಿದಾಗ, ಹೌದು ಅವಳು ಹಲ್ಲು ಒಂದಕ್ಕೊಂದು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ನಾವು ಒಂದು ಹಲ್ಲು ಕೂತ್ಕೊಳ್ಳುವಾಗಲೂ ಕರೆಕ್ಟಾಗಿ ಒಂದಕ್ಕೊಂದು ಲಾಕ್ ಕರೆಕ್ಟಾಗಿ ಆಗಬೇಕು. ಅದು ಒಂದಕ್ಕೊಂದು ಸರಿ ಕೂತ್ಕೊಳ್ಳದೇ ಇದ್ದಾಗ ನಾವು CRCO ಡಿಸ್ಕ್ರಿಪ್ಟೆನ್ಸಿ ಅಂತ ಹೇಳ್ತೇವೆ ನಮ್ಮ ಸೈನ್ಸ್ ಟರ್ಮಲ್ಲಿ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದು ನನಗೆ ಕೂಡಲೇ ಗೊತ್ತಾಯಿತು. ನಾವು ಅದಕ್ಕೆ ಏನಂದರೆ ಸ್ಪ್ಲಿಂಟ್ ಥೆರಪಿ ಅಂತ ಮಾಡಿದ್ವಿ. ಏನು ಹಾಳಾಗಿದೆ ಆ ಮಸಲ್ಸ್ ಒಂದು ಸೈಡ್ ಫುಲ್ ಆಗ್ತಿತ್ತು ಅವಳಿಗೆ, ಆ ಮಸಲ್ ಇಂಬ್ಯಾಲೆನ್ಸಿಂದ ಫುಲ್ ಪೇಯ್ನ್ ಬರ್ತಿತ್ತು. ಫಸ್ಟ್ ಅದನ್ನು ಟಾರ್ಗೆಟ್ ಮಾಡಿದ್ವಿ ನಾವು. ಅದು ಯಾಕೆ ಹಾಗಾಗ್ತಿದೆ ಅದನ್ನು ಟಾರ್ಗೆಟ್ ಮಾಡಿ ಅದನ್ನು ಸ್ಪ್ಲಿಂಟ್ ಥೆರಪಿ ಮಾಡಿ ಸರಿ ಮಾಡಿ ಆ ಮಸಲ್ಸನ್ನು ನಾವು ಒಳ್ಳೆ ರೀತಿಯಲ್ಲಿ ರೀಗೈಡ್ ಮಾಡಿದ್ವಿ. ಅದಕ್ಕೆ ನೀವು ಅವಾಗ ಏನಾಯ್ತಂದರೆ ಆ ಪೇಷಂಟಿಗೆ ನಾರ್ಮಲಿ ಆ ಇದ್ದ ಲಕ್ಷಣ, ನೋವಿನ ಲಕ್ಷಣ ಎಲ್ಲ ಮಾಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರಿಂದ ಈ ಥರ ಟ್ರೀಟ್ಮೆಂಟ್ಸ್ ಸಹ ನಾವು ನಮ್ಮ ಈ ವಕ್ರದಂತ ಚಿಕಿತ್ಸಾ ವಿಭಾಗದಲ್ಲಿ ಮಾಡ್ಬೋದು. ಸರ್, ಹಾಗಾದರೆ ಈ ವಕ್ರದಂತ ಆಗೋದು ಬೇರೆ ಬಾಡಿ ಪಾರ್ಟ್ ಮೇಲೂ ಎಫೆಕ್ಟ್ ಆಗ್ಬೋದಾ? ಎಸ್, ನಾನು ಇವಾಗಲೇ ನಿಮ್ಗೆ ಹೇಳಿದೆ ವಕ್ರದಂತದಿಂದ ಏನೆಲ್ಲ ಆಗ್ತದೆ. ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ನಾವು. ಅದು ಯಾಕೆ ಆಗ್ತದೆ ಅಂದರೆ ನೋಡಿ, ಒಂದು ಕ್ರೌಡಿಂಗ್ ಇದೆ, ಅಲ್ಲಿ ನಿಮಗೆ ಹಲ್ಲು ಸರಿಯಾಗಿ ಎಲೈನ್ ಆಗಲಿಲ್ಲ, ನೀವು ತಿಂದ ಪದಾರ್ಥಗಳು ಅದರ ನಡುವಲ್ಲಿ ಸಿಕ್ಕೊಂಡು ಬೀಳ್ತಿದೆ. ಒಂದು ರೋಗಿಗೆ ಅದನ್ನು ಸರಿಯಾಗಿ ಬ್ರಷಲ್ಲಿ ಕ್ಲೀನ್ ಮಾಡಲಿಕ್ಕಾಗೋದಿಲ್ಲ, ಅವನು ದಂತ ವೈದ್ಯರನ್ನು ಸರಿಯಾದ ಟೈಮಿಗೆ ಹೋಗಿ ಸಿಕ್ಕುವುದಿಲ್ಲ. ಅಂಥವ್ರಿಗೆ ಏನಾಗ್ತದೆ ಅಂದರೆ ಈ ಇನ್ಫೆಕ್ಷನ್ನು ರಕ್ತಕ್ಕೆ ಹಬ್ಬಿ ರಕ್ತದಿಂದ ನಮಗೆ ಹೃದಯ ಕಾಯಿಲೆಗಳ ಬರಲಿಕ್ಕೆ ಸಾಧ್ಯ. ಸೊ ಅದು ಮಾತ್ರ ಅಲ್ಲ, ಈಗ ಇಮೋಷ್ನಲಿ ಅವನು ಡೌನ್ ಆಗಿರ್ತಾನೆ ಕೆಲವರು. ನಾನೀಗ ನಿಮ್ಗೆ ಇವಾಗಲೇ ಹೇಳಿದೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬೂಸ್ಟ್ ಆಗ್ತಾಯಿದೆ ಅಂದರೆ ಇಮೋಷನ್ ಆಲ್ಸೋ, ಸ್ಟ್ರೆಸ್ ಫ್ಯಾಕ್ಟರ್ ಆಲ್ಸೋ
ಕಾಸ್ ಫಾರ್ ದಿ ಅದರ್ ರೀಸನ್. ಈಗ ಡಯಾಬಿಟಿಸ್ ಸತ ಸ್ಟ್ರೆಸ್ಸಿಂದ ಬರ್ತದೆ ಅಂತಾರೆ, ಬಿ ಪಿ ಸತ ಸ್ಟ್ರೆಸ್ಸಿಂದ ಬರ್ತದೆ ವೇರಿಯೇಷನ್. ಸೊ ಹಾರ್ಟ್ ರೇಟ್ ವೇರಿಯಬಿಲಿಟಿ ಸತ ಸ್ಟ್ರೆಸ್ಸಿಂದ ಆಗ್ತದೆ. ಸೊ ಇದೆಲ್ಲ ಕೂಡ ದೇವರು ನಮಗೆ ನಮ್ಮ ದೇಹದಲ್ಲಿ ಕೊಟ್ಟ ಬೇರೆ ಬೇರೆ ಅಂಗಗಳು, ಇದಕ್ಕೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತದೆ. ಸೊ ಆದ್ದರಿಂದ ಬಾಯಿ ಆರೋಗ್ಯ ನೀವು ಅಷ್ಟು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಈಗ. ಸರ್, ಹಾಗಾದರೆ ನಿಮ್ಮ ವಕ್ರದಂತ ಚಿಕಿತ್ಸೆಯಲ್ಲಿ ಯಾವ್ಯಾವ ತರಹದ ರೋಗಗಳು ಬರ್ಬೋದು, ಯಾವ್ಯಾವ ಥರದ ಟ್ರೀಟ್ಮೆಂಟ್ ಮಾಡ್ಬೋದು ಅದಕ್ಕೆಲ್ಲ? ಕರೆಕ್ಟ್, ಇದು ಒಳ್ಳೆ ಕ್ವಶನ್ ಕೇಳಿದ್ದೀರಿ ನೀವು. ನೋಡಿ, ವಕ್ರದಂತ ಚಿಕಿತ್ಸೆ ಅಂದರೆ ಕೆಲವ್ರ ಮನಸ್ಸಲ್ಲಿ ಇರ್ಬೋದು, ಬರೀ ಬ್ರ್ಯಾಕೆಟ್ ಏನೋ ಒಂದು ಬಟನ್ಸ್ ಥರ ಹಾಕ್ತಾರೆ, ವಯರ್ ಹಲ್ಲಿಗೆ ಬೇಲಿ ಹಾಕೋದು ಅಂತಾರೆ ಹಳ್ಳಿ ಭಾಷೆಯಲ್ಲಿ ಕೇಳಿರ್ಬೋದು. ಏನೋ ಡಾಕ್ಟ್ರನ್ನ ಹಲ್ಲಿಗೆ ಬೇಲಿ ಹಾಕ್ತಾರೆ, ಅಲ್ಲ. ನೋಡಿ, ಇದರಲ್ಲಿ ನಾವು ತುಂಬ ಥರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ನೀವು ನಂಬಿರ್ಬೋದು, ಈಗ ನಮ್ಮ ಇಂಡಿಯಾದಲ್ಲಿ ಈಗ ನಾನು ಅವನ ಲೈಟರ್ ನೋಟ್ ಸಾಧಾರಣವಾಗಿ ನಿಮಗೀಗ ಒಂದು ಸಾರಸ್ಯಕರವಾಗಿ ಹೇಳಬೇಕಾದ್ರೆ, ಒಂದು ಗಂಡ ಹೆಂಡತಿಯ ಸಮಸ್ಯೆ ಬಂದಾಗ ಅಷ್ಟೊಂದು ಕೇರ್ ನಾವು ಇಂಡಿಯಾದಲ್ಲಿ ಅಷ್ಟು ಮಾಡೋದಿಲ್ಲ, ಯಾಕಂದರೆ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ತಾರೆ. ಅದೇ ನೀವು ವೆಸ್ಟರ್ನ್ ಕಂಟ್ರಿಗೆ ಹೋದಾಗ ಬರೀ ಗೊರಕೆ ಹೊಡೆಯೋ ಕಾರಣದಿಂದ ಸತ ಗಂಡ ಹೆಂಡತಿ ವಿಚ್ಛೇದನ ಆಗ್ತದೆ ಇವತ್ತಿನ ಕಾಲದಲ್ಲಿ. ನೀವು ನಂಬೋದಿಲ್ಲ. ಒಬ್ಬನಿಗೆ ಒಂದು ಅಂದರೆ ಈಗ ಜನರ ಪೇಷನ್ಸ್ ಅಷ್ಟು ಲೋ ಆಗಿದೆ, ಒಬ್ರೊಬ್ರು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಇನ್ನೂ ಸದೃಢವಾಗಿದೆ, ಇಲ್ಲಿ ನಮ್ಗೆ ಅಂಥ ಪ್ರಾಬ್ಲಮ್ ಬರೋದಿಲ್ಲ. ಹೆಂಡತಿಯೋ ಗಂಡನೋ ಸರಿಯಾಗಿ ಹೊಂದಿಕೊಂಡು ಹೋಗ್ತಾರೆ. ಬಟ್ ವೆಸ್ಟರ್ನ್ ಕಂಟ್ರಿಯಲ್ಲಿ ಈ ಪ್ರಾಬ್ಲಮ್ ಇದೆ. ಇದು ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ, ಈ ಗೊರಕೆ ಹೊಡೆಯುವ ಒಂದು ಕಾಯಿಲೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅದು ಒಂಥರ ಒಂದು ಸಮಸ್ಯೆ. ಆ ಸಮಸ್ಯೆನ ನಾವು ಈ ವಕ್ರದಂತ ಚಿಕಿತ್ಸೆಯ ಲೇಬಲಲ್ಲಿ ನಾವು ಸರಿ ಮಾಡ್ಬೋದು. ಇದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ವಿಧಾನಗಳಿವೆ. ಗೊರಕೆ ಹೊಡೆಯೋದ್ರಿಂದ ಏನಾಗ್ಬೋದು ಅಂತ ನೀವು ಕೇಳ್ಬೋದು. ನೋಡಿ, ಗೊರಕೆ ನಾವು ಯಾಕೆ ಹೊಡಿತೇವೆ ಅಂದರೆ, ನಮ್ಮ ಕೆಳಗಿನ ದವಡೆ ಕೆಲಸದಲ್ಲಿ ಹಿಂದುಗಡೆ ಇರ್ತದೆ. ಈ ಹಿಂದುಗಡೆ ಇದ್ದಾಗ ಅದೇನು ಮಾಡ್ತದೆ, ನಾಲಿಗೆ ಹಿಂದಕ್ಕೆ ಪುಷ್ ಮಾಡ್ತದೆ. ಹಿಂದಕ್ಕೆ ಪುಷ್ ಮಾಡಿದಾಗ ನಮಗೆ ಗಾಳಿ ಪೈಪ್ ಅಂತ ಒಂದು ದೇವರನ್ನು ಕೊಟ್ಟಿರ್ತಾನೆ ಒಳಗಡೆ. ಆ ನಾಲಿಗೆ ಹೋಗಿ ಆ ಗಾಳಿ ಪೈಪನ್ನು ಮುಚ್ಚಲಿಕ್ಕೆ ಟ್ರೈ ಮಾಡ್ತದೆ. ಅವಾಗ ಏನಾಗ್ತದೆ, ರಾತ್ರಿ ಅವನು ಉಸಿರಾಡುವಾಗ ಗಾಳಿ ಶ್ವಾಸಕೋಶಕ್ಕೆ ಹೋಗೋದಿಲ್ಲ. ನೀವು ನೋಡ್ತಾ ಇರ್ಬೋದು, ಕೆಲಸದಲ್ಲಿ ಒಬ್ಬ ಮನುಷ್ಯ ಗೊರಕೆ ಹೊಡಿತಾ ಇರ್ತಾನೆ, ಸಡನ್ನೇ ಅಂತ ಎದ್ದು ಬಿಡ್ತಾನೆ ಒಂದು ಸಲ. ಅವನಿಗೆ ಅಷ್ಟು ಗಾಳಿ ಸಿಗ್ತದಿಲ್ಲ, ಸಡನ್ ಎಚ್ಚರಿಕೆ ಆಗ್ತಾನೆ, ಡಿಸ್ಕನೆಕ್ಟಿವ್ ಇರ್ತದೆ ಅವನಿಗೆ ಸ್ಲೀಪಲ್ಲಿ. ಮತ್ತು ಪುನಃ ಮಲಗ್ತಾನೆ, ಮತ್ತು ಪುನಃ ಹೇಳ್ತಾನೆ. ಇದರಿಂದ ಏನಾಗ್ತದೆ ಅಂದರೆ, ಇದು ದೇಹದಲ್ಲಿರೋ ಎಲ್ಲ ಅಂಗಾಂಗಗಳಿಗೂ ಪೆಟ್ಟುಕೊಡ್ತದೆ. ಸರಿಯಾದ ಆಕ್ಸಿಜನ್ ಲೆವೆಲ್ ನಮ್ಮ ಸೆಲ್ಸಿಗೆ ಸಿಗದೇ ಇದ್ದಾಗ ಇದು ಹಾರ್ಟಿಗೆ ಮೇಯ್ನು ಸೀರಿಯಸ್ ಪ್ರಾಬ್ಲಮ್ ಆಗ್ತದೆ, ಶ್ವಾಸಕೋಶದ ಪ್ರಾಬ್ಲಮ್ ಆಗ್ತದೆ. ಇದರಲ್ಲಿ ಮನುಷ್ಯನಿಗೆ ನಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ನಾವು ರಾತ್ರಿ ಕಾಲದಲ್ಲಿ ಕಂಡುಬರುವಂಥ ಕಾಯಿಲೆಗಳು ಇದು ಒಂದು. ಅದರಲ್ಲಿ ಅದಾದಾಗ ದೇಹದಲ್ಲಿ ಏರುಪೇರುಗಳು ಉಂಟಾಗ್ತದೆ, ಬೇರೆ ಬೇರೆ ರೀತಿಯ ಏರುಪೇರುಗಳು, ಹಾರ್ಮೋನಲ್ ಡಿಫ್ರೆನ್ಸ್ ಆಗ್ತದೆ, ಅವನ SGOT SGPT ಲೆವೆಲ್ಸ್ ಕೊಟ್ಟು ಮೇಲೆ ಕೆಳಗೆ ಆಗ್ತದೆ. ಸೊ ಆದ್ದರಿಂದ ಮನುಷ್ಯನಿಗೆ ಒಳ್ಳೆ ರೀತಿಯ ನಿದ್ರೆ ಎಷ್ಟು ಇಂಪಾರ್ಟೆಂಟ್, ಅವನು ಎಷ್ಟು ಆ್ಯಕ್ಟಿವಿಟಿ ಮಾಡ್ತಾನೋ, ಒಂದು ಮನುಷ್ಯನ ಎಷ್ಟು ಒಳ್ಳೆ ಆರೋಗ್ಯವಾಗಿ ಇರಲಿಕ್ಕೆ ಎಷ್ಟು ಒಳ್ಳೆ ಆರೋಗ್ಯಕರವಾದ ಆಹಾರ ತಿಂತಾನೋ ಅಷ್ಟೇ ರೀತಿ ಅವನಿಗೆ ವಿಶ್ರಾಂತಿ ಕೂಡ ಮುಖ್ಯ. ಯಾವಾಗ ಮನುಷ್ಯನಿಗೆ ವಿಶ್ರಾಂತಿಯಲ್ಲಿ ಡಿಸ್ಟರ್ಬ್ ಆಗ್ತದೋ ಆವಾಗ ದೇಹದಲ್ಲಿ ಆರೋಗ್ಯ ಏರುಪೇರಾಗ್ತದೆ. ಇದು ಒಂದು ನೀವು ಗೊರಕೆ ಹೊಡೆಯೋ ಕಾಯಿಲೆ ಅಂತ ನೀವು ಹೇಳ್ಬೋದು. ಜನ ಇದನ್ನು ತುಂಬ ಲೈಟಾಗಿ ತೊಗೊಳ್ತಾರೆ ಇಂಡಿಯಾದಲ್ಲಿ, ಬಟ್ ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಭಾಳ ಸಂಶೋಧನೆ ಆಗಿದೆ. ಇದನ್ನು ಟ್ರೀಟ್ಮೆಂಟ್ ಕೂಡ ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡ್ತೇವೆ. ಇದಕ್ಕೆ ನಾವು ಮಾರಾ ಅಪ್ಲೈಸ್ ಅಂತ ಒಂದು ಮಾಡ್ತೇವೆ, ಮ್ಯಾಂಡಿಬಲ್ ಆ್ಯಂಟಿರಿಯರ್ ರೀಪೊಸಿಷನಿಂಗ್ ಡಿವೈಸ್ ಅಂತ ನಾವು ಏನು ಮಾಡ್ತೇವೆ. ಅದರಿಂದ ಈ ಕಾಯಿಲೆಗಳನ್ನು ಸರಿಯಾಗ್ತದೆ. ಇದನ್ನೇನೆಂದರೆ, ಈ ಕೆಳಗಿನ ದವಡೆ ಏನಿರ್ತದೆ ಅದನ್ನೇ ಮುಂದೆ ತರಬೋದು, ನಾಲಿಗೆನ ಮುಂದಕ್ಕೆ ತಂದು ಗಾಳಿ ಪೈಪಿಗೆ ಸರಿ ಮಾಡೋದು. ಅದು ಮಾತ್ರ ಅಲ್ಲ, ಕೆಲವು ಸಲ ಮೇಲಿನ ದವಡೆ ತುಂಬ ಕನ್ಸ್ಟ್ರಿಕ್ಟ್ ಆಗಿರ್ತದೆ. ಈ ದವಡೆ ಇದೆಯಲ್ಲ ತುಂಬ ಒತ್ತಿ ಇಡ್ತದೆ. ಅದು ಯಾಕೆ ಗೊತ್ತೇ, ತುಂಬ ಕಾರಣಗಳಿಲ್ಲ, ಮಲ್ಟಿಫ್ಯಾಕ್ಟೋರಿಯಲ್ ತುಂಬ ಕಾರಣ. ನಿಮ್ಮ ಮಸಲ್ ಸ್ಟ್ರಾಂಗ್ ಇರ್ಬೋದು, ಅಥವಾ ನಾಲಿಗೆ ಮಸಲ್ ವೀಕ್ ಆಗಿರ್ಬೋದು, ಯಾವುದೋ ಒಂದು ಕಾರಣದಿಂದ ಒತ್ತಿರ್ತದೆ. ಒತ್ತಿ ಇದ್ದಾಗ ಸತ ಮೇಲಿನ ಇದು ಶ್ವಾಸದ ನಾಳ ಏನು ಇರ್ತದೆ ಅದು ಕೂಡ ಕಂಪ್ರೆಸ್ ಆಗಿರೋ ಚಾನ್ಸ್ ಇರ್ತದೆ. ಅದು ಕೂಡ ನಾವು ಇಲ್ಲಿ ಎಕ್ಸ್ಪಾಂಡರ್ ಅಂತ ಮಾಡ್ತೇವೆ. ನಾವು ಮೇಲಿನ ಆರ್ಚ್ ದವಡೆ ಏನಿದೆ ಅದು ನಾವು ಎಕ್ಸ್ಪಾಂಡ್ ಮಾಡ್ತೇವೆ. ಎಕ್ಸ್ಪಾಂಡ್ ಮಾಡಿದಾಗ ಆಟೋಮೆಟಿಕ್ ಮೇಲಿನ ನೇಸಲ್ ಅಬ್ಲಿಟ್ರೇಷನ್ ಏನಾಗ್ತದೆ, ಅಥವಾ ನಮ್ಮ ಮೂಗಿನ ಒಂದು ಆಕಾರ ಸ್ವಲ್ಪ ಅಗಲ ಆಗೋದ್ರಿಂದ ಆವಾಗ ಕೂಡ ಮನುಷ್ಯನ ಗಾಳಿಯ ತಗೊಳ್ಳೋ ಒಂದು ವಿಧಾನ ಪರಿಮಿತಿ ಜಾಸ್ತಿ ಆಗ್ತದೆ. ಇದರಿಂದ ಕೂಡ ಅವನ ಆರೋಗ್ಯದಲ್ಲಿ ಒಳ್ಳೆಯ ಚೇತರಿಕೆ ಕಂಡು ಬರ್ತದೆ. ಇದು ಕೂಡ ನಮ್ಮ ಇದರಲ್ಲಿ ಇರ್ತದೆ. ಸೊ ಆದ್ದರಿಂದ ಇದರಲ್ಲಿ ತುಂಬ ಥರ ನಾವು ಇದು ಮಾತ್ರ ಅಂತಲ್ಲ, ಮಕ್ಕಳಿಗೆ ಹಿಡಿದು ವಯೋವೃದ್ಧರವರಿಗೂ ಸಹ ಇವತ್ತಿನ ಕಾಲದಲ್ಲಿ ಎಲ್ಲರೂ ಒಂದು ರೀತಿಯ ಆರೋಗ್ಯಕರವಾಗಿ ಇರಬೇಕು, ಒಳ್ಳೆ ಸ್ಮೈಲ್ ಬೇಕು, ನಾನು ಹೆಲ್ದಿಯಾಗಿರಬೇಕು ಅನ್ನೋ ಒಂದು ಇದು. ಸೊ ನಾವು ಆರ್ಥೋಡಾಂಟಿಕ್ಸ್ ಬರೀ ಇದು ನಾವು ಕಾಸ್ಮೆಟಿಕ್ ಅಂತ ಮಾತ್ರ ಟಾರ್ಗೆಟ್ ಮಾಡೋದಿಲ್ಲ, ಫಂಕ್ಷನ್ ಅಂದರೆ ಅವನ ದೇಹದ ಆರೋಗ್ಯ ಕೂಡ ಆರ್ಥೋಡಾಂಟಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಈ ವಕ್ರದಂತ ಚಿಕಿತ್ಸೆಯಲ್ಲಿ ಬಂದಾಗ ನಿಮಗೆ ತಿಳಿತದೆ. ಇದರಿಂದ ಈ ವಕ್ರದಂತದಿಂದ ಸೀಳು ತುಟಿ ಸಮಸ್ಯೆ ಬರ್ಬೋದಾ? ವಕ್ರದಂತದಿಂದ ನೋಡಿ, ಸೀಳು ತುಟಿ ಅನ್ನೋದು ಎಂಟೈರ್ ಡಿಫ್ರೆಂಟ್ ಕಾನ್ಸೆಪ್ಟ್. ನೋಡಿ, ಅದು ಏನಂದರೆ, ಒಂದು ತಾಯಿ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಾಗ
ಯಾವುದೋ ಒಂದು ಅವಳಿಗೆ ಆಹಾರ ಕೊರತೆಯಿಂದ, ಅವಳಿಗೆ ಸರಿಯಾದ ಸಾಮಾಜಿಕ ಅವಳ ನೆಲೆತಲೆಗಳು ಸರಿ ಇರೋದಿಲ್ಲ, ಅವಳಿಗೆ ತಿನ್ನಲಿಕ್ಕೆ ಆರೋಗ್ಯ ಕಮ್ಮಿ, ಆಹಾರ ಕಮ್ಮಿ ಇರ್ತದೆ, ಬಡತನದ ಬೇಗೆಯಲ್ಲಿರ್ತಾಳೆ, ಸರಿಯಾದ ಪೌಷ್ಟಿಕ ಆಹಾರ ಸಿಕ್ಕದೇ ಇರ್ಬೋದು, ಅಥವಾ ಜೆನೆಟಿಕ್ಸ್ ಹೆರಿಡಿಟಿ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇರ್ಬೋದು, ಅಥವಾ ಒಂದು ಎಕ್ಸ್ರೇಗೆ ತುಂಬ ನೀವು ಕೇಳಿರ್ಬೋದು, ಗರ್ಭಿಣಿ ಇದ್ದಾಗ ಎಕ್ಸ್ರೇ ತೊಗೊಳ್ಬಾರ್ದು, ಹೊರಗಡೆ ಹೋಗಬಾರ್ದು, ಅಥವಾ ಅಮಾವಾಸ್ಯೆಗೆ ಹೊರಗಡೆ ಹೋಗ್ಬೋದು, ನೀವು ಮೊದಲಿನವ್ರು ಹೇಳೋದು ಕೇಳ್ತಾ ಇರ್ಬೋದು, ಯಾಕಂದರೆ ಅದರ ನಾರ್ತ್ ಆ್ಯಂಡ್ ಸೌತ್ ಪೋಲ್ ಡಿಫ್ರೆನ್ಸು, ಎಕ್ಸ್ರೇ ರೇಸ್, ಬೀಮ್ ಆಫ್ ರೇಸ್ ಫ್ರಮ್ ಸನ್ ಅಂತಾರೆ, ಅದೆಲ್ಲ ಗರ್ಭಿಣಿ ಮೇಲೆ ಬೀಳಬಾರ್ದು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಇವಾಗ ಸಹ ನಾವು ಅದೇ ಕಾನ್ಸೆಪ್ಟಲ್ಲಿ ಮುಂದುವರೆದ ಭಾಗವಾಗಿ ನಾವು ಸೈನ್ಸಲ್ಲಿ ಸ್ಟಡಿ ಮಾಡಿದಾಗ ಇದೆಲ್ಲ ಕಾರಣಗಳಿಂದ ಮಗುವಿನಲ್ಲಿ ಈ ನಮ್ಮ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇರುವಾಗ ನಾವು ಮುಖ ಏನಂತೇವೆ, ಮುಖ ಒಂದೇ ಸಲ ಇರೋದಿಲ್ಲ, ಅದು 2 ಮಾಂಸ ಮುದ್ದೆಗಳು. ನೀವು ನೋಡಿ, ದೇವರು ನಮ್ಮನ್ನು ಎಷ್ಟು ಚೆಂದವಾಗಿ ಸೃಷ್ಟಿ ಮಾಡಿದ್ದಾನಂದರೆ 2 ಮಾಂಸ ಮುದ್ದೆ ಒಂದು ತಾಯಿ ಹೊಟ್ಟೆಯಲ್ಲಿ, ಅದು ಕ್ರಮೇಣ ಮಧ್ಯಕ್ಕೆ ಬಂದು ಜಾಯಿಂಟ್ ಆಗೋದು, ಜಾಯಿಂಟ್ ಆಗಿ ಈ ಲೆಫ್ಟ್ ರೈಟ್ 2 ಸಪ್ರೇಟ್ ಇರ್ತದೆ ಮೊದಲು, ಜಾಯಿಂಟ್ ಆಗಿ ಮತ್ತೆ ಈ ಮುಖವಾಗಿ ಆಕಾರಗೊಳ್ಳೋದು. ಆ ಜಾಯಿಂಟ್ ಆಗುವ ಕಾಲದಲ್ಲಿ ಇದೆಯಲ್ಲ, ಆವಾಗ ನಾವು ಜಾಗ್ರತೆ. ನೀವು ಹೇಳ್ಬೋದು ರಿಕ್ಷಾದಲ್ಲಿ ಹೋಗಬಾರ್ದು, ಗರ್ಭಿಣಿಯವರು ಮೆಟ್ಲು ಗಡಿಬಿಡಿಲಿ, ಯಾಕಂದರೆ ಇದು ದೊಡ್ಡವರು ಯಾಕೆ ಹೇಳ್ತಾರೆ, ಅವರಿಗೆ ಕಾರಣ ಗೊತ್ತೇ ಇಲ್ಲದೆ ಇರ್ಬೋದು, ಬಟ್ ಅವರಿಗೆ ಜ್ಞಾನ ಇತ್ತು. ಇದರಿಂದ ಏನಾಗ್ತಂದರೆ ಈ ಎಲ್ಲ ಸಮಸ್ಯೆ, ಇದೆಲ್ಲ ಸಣ್ಣ ಫ್ಯಾಕ್ಟರ್ ಇರ್ಬೋದು, ಬಟ್ ಇದೆಲ್ಲ ಲೀಡ್ಸ್ ಟು ಅ ಬಿಗ್ ಪ್ರಾಬ್ಲಮ್. ಈ ಎಕ್ಸ್ರೇಗೆ ನಾವು ಎಕ್ಸ್ಪೋಸ್ ಆದಾಗ ಏನಂದರೆ ಈ ಫ್ಯೂಷನ್, ನಾವು ಏನು ಈ ಮುಖದ 2 ಭಾಗಗಳು ಒಟ್ಟಾಗಿ ಸಮತೋಲನದಲ್ಲಿ ಜಾಯಿಂಟ್ ಆದಾಗ ಒಂದು ಸುಂದರವಾದ ಮನುಷ್ಯ ಆಗ್ತಾನೆ. ಅವಾಗೇನು ಇದರಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಆದರೆ, ಸ್ಮೋಕಿಂಗ್ ತಾಯಿ ಇರ್ಬೋದು, ಅಥವಾ ಸರಿಯಾದ ಆಹಾರ ತಿಂದಿರೋ ತಾಯಿ ಇರ್ಬೋದು, ಎಕ್ಸ್ರೇ ತಾಗಿರ್ಬೋದು, ಅವಾಗ ಏನಾಗ್ತದೆ ಈ ಜಾಯಿಂಟ್ ಆಗೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಕೆಲವರು ಕರೆಕ್ಟಾಗಿ ಜಾಯಿಂಟ್ ಆಗಲ್ಲ, ಅದಕ್ಕೆ ಕ್ಲೆಫ್ಟ್ ಅಂದರೆ ಸೀಳು. ಆವಾಗ ಅದು ಆ ಕ್ಲೆಫ್ಟ್ ಮಗುವಾಗಿ ಹೊರಬರ್ತೇವೆ. ಇವತ್ತಿನ ಕಾಲದಲ್ಲಿ ಈಗ ಅಮೇರಿಕದಲ್ಲಿ ಏನಂದರೆ ಮಗುವಿನ ಫಸ್ಟ್ ಒಂದು 30 ದಿನದಲ್ಲೇ ಡಾಕ್ಟರ್ ಹೇಳಿಬಿಡ್ತಾರೆ, ನೋಡಿ ಅಮ್ಮ, ನಿಮ್ಮ ಮಗುವಿಗೆ ಈ ಥರ ಇದೆ, ನಿಮ್ಗೆ ಈ ಮಗು ಬೇಕಾ ಅಂತ. ಸೊ ಮುಂದುವರೆದ ರಾಷ್ಟ್ರಗಳಾದ ಅಮೇರಿಕಾ ಅಥವಾ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಂಥ ಪ್ರಾಬ್ಲಮ್ಗಳು ನೋಡಲಿಕ್ಕೆ ಕಮ್ಮಿ ಇದೆ. ಆದ್ದರಿಂದ ಅಲ್ಲಿಂದ ಸ್ಟೂಡೆಂಟ್ಸ್, ನಿಮಗೆ ಗೊತ್ತು, ನಮ್ಮ ಸಂಸ್ಥೆಯಾದ ಎನಪೋಯದಲ್ಲಿ ನಮಗೆ ಅಮೇರಿಕನ್ ಸಂಸ್ಥೆ ಒಂದು ನಾರ್ತ್ ಕ್ಯಾರೋಲಿನ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿಂದ ವಿದ್ಯಾರ್ಥಿಗಳು ಇನ್ನೂ ಬರ್ತಾರೆ ಕ್ಲೆಫ್ಟ್ ಕೇಸ್, ಯಾಕಂದರೆ ಅವರಿಗೆ ಅಲ್ಲಿಲ್ಲ, ಅವರಲ್ಲಿ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ತಾ ಇರ್ತಾರೆ, ಯಾಕಂದರೆ ಅಲ್ಲಿ ಮಗು ಹುಟ್ಟೋದಿಲ್ಲ. ನಮ್ಮದ್ರಲ್ಲಿ ಬಿಕಾಸ್ ಆಫ್ ವೇರಿಯಸ್ ರೀಸನ್, ಬಡತನ ಇರ್ಬೋದು, ಜನರಿಗೆ ಇನ್ನೂ ಮೆಡಿಕಲ್ ಫೆಸಿಲಿಟಿ ಕೈಗೆ ಸಿಗದೇ ಇರುವಂಥ ಕಾಲದಲ್ಲಿ ಆ ಮಗು ಹುಟ್ಟು ಬಿಡ್ತದೆ. ಅದು ಫಾರ್ಚುನೇಟೋ ಅನ್ಫಾರ್ಚುನೇಟೋ ದೇವರ ಪ್ರಸಾದ ಅಂತ ನಮ್ಮ ತಂದೆ ತಾಯಿಗಳು ಸುಮ್ಮನೆ ಇದ್ದು ಅದ್ರ ಜೊತೆ ಬದುಕಲಿಕ್ಕೆ ಕಲಿತಾರೆ. ಆವಾಗ ಆ ಕೇಸ್ಗಳು ಇಂಡಿಯಾದಲ್ಲಿ ನೋಡಲಿಕ್ಕೆ, ಇವನ್ ಬಡ ರಾಷ್ಟ್ರ ನಾವು ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲೂ ಈ ಕೇಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಆವಾಗ ಇದನ್ನು ನಾವು ಈಗ ವಕ್ರದಂತ ಚಿಕಿತ್ಸೆಯವರು ನಮ್ಮ ರೋಲ್ ಏನು ಇದ್ರಲ್ಲ ಅಂತ ನೋಡಿ. ಒಂದು ಮಗು ಹುಟ್ಟಿದಾಗ ನಾವು ರೂಲ್ ಆಫ್ 10 ಅಂತೇವೆ, ಫಸ್ಟು ಹುಟ್ಟಿ 10 ದಿನ ಒಳಗಡೆ ಬಂದು ನಮಗೆ ತೋರಿಸ್ಬೇಕು. ಆವಾಗ ನಾವು ಎಷ್ಟು ಅಲ್ಲಿ ಸೀಳಿದೆ ಅದನ್ನು ನಾವು ನೋಡಿಕೊಂಡು ಅದಕ್ಕೊಂದು ಅಪ್ಲಯನ್ಸ್ ರೆಡಿ ಮಾಡಿ ಆ ಸೀಳನ್ನು ಹತ್ರ ಬರೋ ಹಾಗೆ ಮಾಡ್ತೇವೆ. ಯಾಕಂದರೆ ಮಗು ಹುಟ್ಟಿದ ನಂತರ ಫಸ್ಟು 6-9 ಮಂತ್ಸಲ್ಲಿ ಗ್ರೋತ್ ಫುಲ್ ಫಾಸ್ಟ್ ಇರ್ತದೆ, ಅಂದರೆ ಆ ಪೊಟೆನ್ಷಿಯಲ್ ಆಫ್ ದ ಗ್ರೋತ್ ಹೈ ಸ್ಪೀಡಲ್ಲಿರ್ತದೆ. ಆಮೇಲೆ ಟಿಲ್ 14 ಏಜ್ವರೆಗೆ ಗ್ರೋತ್ ಆಗಿರ್ತದೆ. 14-15 ಏಜ್ ನಂತರ ಸೆಟ್ಲ್ ಆಗ್ತದೆ ಗ್ರೋತ್. ಒಂದು 19-20 ಆದಮೇಲೆ ಗ್ರೋತ್ ಮುಗೀತದೆ ಮನುಷ್ಯದ್ದು. ಈಗ ನಿಮ್ದೆಲ್ಲ ಗ್ರೋತ್ ಮುಗಿದಿದೆ. ಆದ್ದರಿಂದ ಆ ಗ್ರೋತನ್ನು ನಾವು ಅಡ್ವಾಂಟೇಜ್ ಆಗಿ ತಗೊಳ್ತೇವೆ. ಮಗು ಹುಟ್ಟಿರ್ತದಲ್ಲ, ಆವಾಗ 10 ದಿನದ ನಂತರ ನಾವೊಂದು ಅಪ್ಲಯನ್ಸ್ ಡಿಸೈನ್ ಮಾಡಿದರೆ ಅದು ಆ ಅಪ್ರಾಕ್ಸಿಮೇಷನ್ ಕ್ಲಿಫ್ಟ್, ನಾನು ಹೇಳಿದ್ನಲ್ಲ ಜಾಯಿಂಟ್ ಆಗಲಿಲ್ಲ ಅಂತ, ಅದು ಏನಿದೆ ಅದನ್ನು ಜಾಯಿಂಟ್ ಆಗುವಾಗೆ ನಾವು ಡೈರೆಕ್ಷನ್ಗೆ ತರುವಾಗೆ ಒಂದು ನ್ಯಾಮ್ ಅಂತ, ನೇಸೋ ಆಲ್ಯುಲರ್ ಮೋಲ್ಡಿಂಗ್ ಅಂತ, NAM ಅದನ್ನು ಮಾಡ್ತೇವೆ. ಆ ರೋಲು ನಾವೇ ವಕ್ರದಂತ ಚಿಕಿತ್ಸೆಯವರೇ ಮಾಡ್ತಾರೆ. ಇದು ಮಾಡೋದ್ರಿಂದ ಏನು ಪ್ರಯೋಜನ? ಇದನ್ನು ಮುಂದೆ ಸರ್ಜನಿಗೆ, ಈಗ ಮುಂದೆ ಆ ಬಾಯಿಚೆಗೆ ಮುಖಾಂಗ ಸರ್ಜನ್ ಇರ್ತಾರಲ್ಲ, ಆ ಸರ್ಜನಿಗೆ ಆಪ್ರೇಷನ್ ಮಾಡಲಿಕ್ಕೆ ಇದು ಬಹಳ ಹೆಲ್ಪ್ ಆಗ್ತದೆ. ಯಾಕಂದರೆ ಡಿಫೆಕ್ಟ್ ತುಂಬ ಜಾಸ್ತಿ ಇದ್ದರೆ ಸರ್ಜನಿಗೆ ಕಷ್ಟ ಅದನ್ನ ಹತ್ರ ತರಲಿಕ್ಕೆ. ನಾವು ಅದನ್ನ ಒಂದು ಲೆವೆಲಲ್ಲಿ ಹತ್ರ ತಂದು ಕೊಟ್ಟರೆ ಮತ್ತೆ ಸರ್ಜನಿಗೆ ಅದನ್ನ ಜೋಡಣೆ ಮಾಡಲಿಕ್ಕೆ ತುಂಬ ಸುಲಭ. ಆ ರೋಲನ್ನು ನಾವು ಮಾಡ್ತೇವೆ. ಪ್ಲಸ್ ಈಗ ಈ ಮೂಳೆ ಕ್ಲೆಫ್ಟ್ ಇದ್ದರೆ ಕೆಲವು ಸಲ ಏನಾಗ್ತದೆ ಅಂದರೆ ಸ್ಕಾರ್ ಅಂದರೆ ಒಂಥರ ಗಾಯ ಥರ ಆಗಿದ್ದರಿಂದ ಈ ಮೂಳೆ ಮುಂದಕ್ಕೆ ಬರೋದಿಲ್ಲ. ಹೆಚ್ಚಿನ ಟೈಮಲ್ಲಿ ಕ್ಲೆಫ್ಟಲ್ಲಿ ಮೇಲಿನ ದವಡೆ ಮುಂದಕ್ಕೆ ಬರೋದು, ಅಲ್ಲಿ ಹಿಂದೆ ಅಡ್ಡ ಆಗಿ ನಿಂತಿರ್ತದೆ, ಅದನ್ನು ಮುಂದೆ ತರಬೇಕು. ಆ ತರಲಿಕ್ಕೆ ನಾವು ರೂಲ್ ಆಫ್ 10 ಪುನಃ ಇದೆ ನಮ್ಮ ವಕ್ರದಂತ ಚಿಕಿತ್ಸೆ. ಇದರಲ್ಲಿ ಅವನು ಕರೆಕ್ಟಾಗಿ ಒಂದು 10 ವರ್ಷ ನಂತರ ರೂಲ್ ಆಫ್ 10 ಅದು 10 ವರ್ಷ ನಂತರ ಬಂದಾಗ ನಾವೊಂದು ಅಪ್ಲಯನ್ಸ್ ಕೊಟ್ಟು ತರವಾಗಿ ಮಾಡ್ಬೋದು. ಅದು ಸಹ ನಮ್ಮ ಕೈಯಲ್ಲಿ ಇರ್ತದೆ. ಹೀಗೆ ಈ ಸೀಳು ತುಟಿ ಏನು ಕಾಯಿಲೆ ಇದೆ, ಆಮೇಲೆ ಒಂದು ಲೆವೆಲ್ 18 ವರ್ಷ ನಂತರ ನಾವು ಅದನ್ನು ಪ್ಲಾಸ್ಟಿಕ್ ಸರ್ಜನಿಗೆ ಬಿಟ್ಕೊಡ್ತೇವೆ. ಆಮೇಲೆ ಅವರು ತುಟಿ ರಿಪೇರಿ ಮಾಡ್ತಾರೆ, ಚರ್ಮದೆಲ್ಲ ಸ್ಟಿಚ್ ಮಾಡ್ತಾರೆ, ಅದೆಲ್ಲ ಅವ್ರು ಮಾಡ್ತಾರೆ. ಬಟ್ ಹಲ್ಲಿನ ಪರಿಮಿತಿಯಲ್ಲಿ ಏನಾಗಬೇಕು ಅದೆಲ್ಲ
ಸರಿ ಮಾಡೋದನ್ನು ನಾವು ವಕ್ರದಂತ ಚಿಕಿತ್ಸಾ ತಜ್ಞರು ಮಾಡ್ತೇವೆ. ಸರ್, ಇಷ್ಟೊತ್ತು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ವಕ್ರದಂತದ ಬಗ್ಗೆ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಆರೋಗ್ಯ ದರ್ಪಣ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಧನ್ಯವಾದ. ವಕ್ರದಂತ ಅನ್ನೋದು ನೋಡಿ ಒಂದು ದೊಡ್ಡ ಸಮುದ್ರ ಇದ್ದಾಗೆ. ನಾನೀಗ ಎಷ್ಟು ಮಾತಾಡಿದ್ರು ಒಂದು 2-3 ಡ್ರಾಪ್, ಸಮುದ್ರದ ಒಂದು 2-3 ಡ್ರಾಪ್ ಅಂದರೆ ಎಷ್ಟಿತ್ತು ಅಷ್ಟು ಮಾತಾಡಿರ್ಬೋದು ಅಷ್ಟೇ. ಯಾಕೆಂದರೆ ಇದ್ರ ಬಗ್ಗೆ ಮಾತಾಡಿದರೆ ಎಷ್ಟು ಮಾತಾಡ್ಬೋದು. ಬಟ್ ಕೊಟ್ಟಂಥ ಕಾಲ ಪರಿಮಿತಿಯಲ್ಲಿ ನಾನು ನಿಮಗೆ ನಿಮಗೆ ನ್ಯಾಯ ದೊರಕಿಸ್ತೇನೆ ಅಂತ ನಂಬಿರುತ್ತೇನೆ. ನಮಸ್ತೆ.